ಯಾವ ಕನಸು ಅವ್ರು ಬಂದರು. ಹಾಯ್ ಅನಿಲ್, ವೆಲ್ಕಮ್. ಹಾಯ್ ಗುರು ಬ್ರೋ, ವೆಲ್ಕಮ್. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯ್ತಾ ನಿಮ್ಮದು ಗುರು ಬ್ರೋ? ಕಾಫಿ ಅಂಡೆ. ಅನಿಲ್ ಕಾಫಿ ಆಯ್ತಾ? ಅಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ನಮಸ್ತೆ. ಕಾಫಿ ಅಕ್ಕ ಆಗಿದೆ. ಸ್ವಾತಿ ಬಂದರು. ಹಾಯ್ ಸ್ವಾತಿ, ವೆಲ್ಕಮ್. ಸ್ವಾತಿ ಕಾಫಿ ಕುಡಿಯುವುದಿಲ್ಲಲ್ಲ. ಮತ್ತೆ ಗುರು ಬ್ರೋ ಕಾಫಿ ಆಯ್ತಾ? ಅನಿಲ್ ಕಾಫಿ ಆಯ್ತಾ? ಎಂಚ ಉಳ್ಳಾರ ಹುಷಾರುಲ್ಲ ಅಕ್ಕ? ಯಾನ್ ದೇವಸ್ಥಾನಕ್ಕೆ ಹೋದು ಬರೋಂದುಲ್ಲೆ. ಧರ್ಮಸ್ಥಳ ಹೋದು ಬರೋಂದುಲ್ಲರೆ. ಓಕೆ 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 ಓಕೆ. ಗಾಡಿಡುಲ್ಲಾರಾ? ಕೋಡೆ ಗ್ರಾನತೆ ಅಂಚೆನಿ ಮಾತೆಲ್ಲ ದೇವಸ್ಥಾನ ಪೋಪೆರತೆ. ಕಾಫಿ ಆಂಡೆ ಕಾಂಡಿ ಕಾಫಿ ಆಂಡು ಇಲ್ಲ ಆಂಡೆ. ಸ್ವಾತಿ ನಿಮ್ದು ಕಾಫಿ ಈರು ಪರ್ಪು ಜರತೆ ಸ್ವಾತಿ ಕಾಫಿ ಎಸ್ ಪನಂದುಲೆ ನಂದಂತ ಇಜ್ಜಿ ಅಕ್ಕ ಪನದುಲ್ಲೇರು. ಅವಳೆ ವನಸ್ಪುರ ಅವಳೆ ಮಲ್ತೀನಿ ಗುರು. ವನಸ್ಪುರ ಅವಳೆ ಆಂಡ ಧರ್ಮಸ್ಥಳಡೆ. ಕನಸು ಹೋದ್ರಾ? ಕನಸಿದ್ದೀರಾ? ಬಕ್ಕ ಸಮಾಚಾರ ದಾಲೇಜಿ ಸ್ವಾತಿ. ಸ್ವಾತಿ ಇರ್ ಮುರಣಿ ಫಸ್ಟ್ ಲೈವ್ ಮಲ್ಪುನ ಇರ್ನ ಒಂದೆಟ್ಟು ಚಾನಲ್ ಒಂಜೆ ಲೈವ್ ತೋಜೊಂದಿತ್ತಳು. ಪುತ್ತೂರು ವಾಸಾಯಿ ಮಾತ್ರ ಅಂದೆ. ಓಕೆ 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 ಗುರು. ಬ್ಯುಸಿ ಇಲ್ಲಾರ? ಓಕೆ. ಪುತ್ತೂರು ಪಾಸಾಯಿನದೆ ಇಜ್ಜಿ ಅಕ್ಕ ಸುಮಾರು ಸರ ಮಲ್ದೆ ಬಕ್ಕ ಇಟ್ಟು ದಾಲ ಇರು ಒಂದು ಪಬ್ಲಿಕ್ ಕೊಡ್ತುಜರೆ ಲೈವ್ ಮಲ್ದಿನ ಬಕ್ಕ ಐದು ತೋಚ್ಪೋಜಿ ದಾಲ ಲೈವ್ ದ ಮುರಣಿ ಅಂತ ಐತೆ ಒಂದು ಖಾಲಿ ಹಿರಿಯ ಐತೆ ಮಲ್ತೊಂದುಲ್ಲ ರತೆ ಐತ ಮಾತ್ರ ತೋಚ್ಪೋದು ಪಬ್ಲಿಕ್ ಉಂಡು ಪರದಿಲ್ಲ. ಇದು ಉಂಡಾ ಒಲ ಯಾಂತೂ ನಂಗೆ ಇತ್ತಿಜ ಅಂದತೆ ಅಂಚಲ ಅದು. ಕನಸು ಹೋದ್ರಾ? ಗುರು ಹೋದ್ರಾ? ಯಾರು ಕಮೆಂಟ್ ಕಾಣುದಿಲ್ಲ. ಸ್ವಾತಿ ಸಪೋರ್ಟಲ್ಲಿದ್ದಾರೆ. ಓಕೆ ಓಕೆ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನಿ ಮಲ್ದಿತ್ತಾರೆ ಸ್ವಾತಿ ಲೈವ್? ಇನಿ ಮಲ್ದಿತ್ತಾರಾ? ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನಿ ಮಲ್ದಿ ಚೂರು ಬಿಸಿ ಇತ್ತೆ ಬೇಲೆ ಪೋಂದುಲ್ಲಾರ ಬೇಲೆ ತಿಕ್ಕಂಡೆ ಬೇತೆ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು 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 ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ ಮಾಡ್ಲಿಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ದೂರ ಪೋದಿತ್ತಾರಕ್ಕ ಇನಿ ಒಡೆಲ ಪೋತುಜಿ ಇನಿ ಇಲ್ಲಡೆ ಇತ್ತೆ. ಶೀತ ತೆಮ್ಮ ಪೂರ ಸ್ಟಾರ್ಟ್ ಆತನು. ತಲೆಬೇನೆ ತೆಮ್ಮ ದೊಡ್ಡನೆ ಬೇನೆ ಮಾತುಂಡು ಕರ್ಮದು. ಚೂರು ಜೆತ್ತಲಾಕದು ಬರ್ತೀನಿ ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. అయ్యో! ಅಯ್ಕ ಒಡೆಲ ಪೋದು ಜಾನ್ ಯಾನು ಇಚ್ಚನೆ ಜೆತ್ತಲಾಕದ್ ಬತ್ತಿ ಅವ್ ಮೋನೆ ಪುರ ಶೀತಡ್ದು ಅತ್ತದ ತೋಜು ಎಂಕೊಂತರ ಆಪುಂಡೆ ನಮ್ಮ ಮನೆ ಬಡ ಶೀತ ಅದು ಒಂಥರ ಗಂಟೆ ಪೂರನೆ ರತ್ತು ಪೋಯ್ಲಕ ತೋಜು. ನೀರು ತೆಲ್ಪುಲೆ ಯಾ ಜೆತ್ತಲಾಕದ್ ಬತ್ತಿ ರಾತ್ರಿ ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಸಪೋರ್ಟಲ್ಲಿದ್ದಾರೆ ಇನಿ ದೇವಸ್ಥಾನ ಪೋಯ್ತಾರೆ ಕಾಂಡೆ ಗ್ರಾಣತೆ ಇನಿಪುರ ದೇವಸ್ಥಾನ ಪೋಪೇರು ಇರ್ಪೋತಿಚಾರ ಜೋಕುಲು ಒರಿಯೇ ಒಂದು ಅದಕ್ಕೆ ಪೋಯೆ ಟ್ಯೂಷನ್ ಪೋಯೆ ಬಕ್ಕೊರಿ ಆಯನ ಪಪ್ಪರಡು ದೇವಸ್ಥಾನ ಪೋತಿ ದೇವಸ್ಥಾನ ಪೊಂಡ ಕಾಂಡೆ ಪೋತಿಚಾರ ಕುಲು ಒರಿಯೇ ಅಂಚ ದೇವಸ್ಥಾನ ಪೋಯೆ ಪೊಡೆ ಗ್ರಾಣತೆ ಅಂಚಿನಿ ಒಂಚೂರು ಒಂದು ಎಳ್ಳೆಣ್ಣೆ ಪಾಡ್ದು ಬರ್ಕಂತ ಪೋಯಿರು ಟೆಂಪಲ್ ಪೋದಿತ್ತೆ ಅನ್ನೊಂದು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸ್ವಾತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಹಾಯ್ ನಾಗರಾಜ್ ಅವರೇ, ವೆಲ್ಕಮ್ ನಾಗರಾಜ್ ಅವರೇ. ಲೈಕ್ ಕೊಡೋದಿದ್ರೆ. ಸ್ವಾತಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ಮೈ ಕುಕಿಂಗ್ ಚಾನಲ್ ಅವರಿಂದ ಹಾಯ್ ಕುಕಿಂಗ್ ಚಾನಲ್ ವೆಲ್ಕಮ್. ನಾನು ಮನೆ ಎಂಚೋಲ್ಲ ನಾನು ಹುಷಾರು ಲೇಶು ಈರೆಂಚೊಲ್ಲಾರು ಚಾ ಪರಿಹಾರ ಕಾಫಿ ಪರಿಹಾರ ನೆಟ್ವರ್ಕ್ ಇಶ್ಯೂ ಒಂದು ಕಾಲ್ ಬತ್ತಿತ್ತುಂಡು ಅಂಚವು ನಾನು ಕಮೆಂಟ್ ಪಾಡ್ಲೆಗೆ ನೆಟ್ವರ್ಕ್ ಇಶ್ಯೂ ಕಾಲ್ ಬಂದಾಗ ಅವು ಒಂದು ಲೈವ್ ಕಟ್ ಆಪುಂಡು. ಕೇಂಡೆ ಪಾತೆಯನ್ನ ಓ ಅಂದೆ ಅಂದೊಂದು ಕಾಲ್ ಬತ್ತಿತ್ತದು ಅಂಚ ಕಟ್ ಆಪುಂಡು. ಕಾಫಿ ಪರಿಹಾರ ದಾದೆ ತಿಂಡಿ ತಿನ್ನಿಯಾರದಲ್ಲ ವನಸುಗ ದಾದೆ ಸ್ಪೆಷಲ್ ಎಂಕ ಬೀಟ್ರೂಟ್ಲ ಬಕ್ಕ ಒಂದು ಕುಡುಲ ಗಸಿ ಬಕ್ಕ ಗೀ ರೈಸ್ಲ ದಾಲ್ಲ ಇಜ್ಜಿ ಪನದಲ್ಲೇರು ಇರೇಗ್ದಾದೆ ಮನಸ್ಸುಗು ಸ್ಪೆಷಲ್ ಪನತೆ ಬಯ್ಯಡು ಮೀನು ಮಲ್ಪೊಡು ಯಾನ್ ಮೀನು ತಿನ್ಪುಜಿನಿ ಸೋಮಾರತೆ ಅಂಚ ಮಕ್ಳೆ ಮೀನು ಮಲ್ಪೊಡು ಜಿನ ತೆತ್ತಿ ದದಣ ಮಲ್ಪೊಡು. ನಾಗರಾಜ್ ಅವರು ಹೋದ್ರಾ? ನಾನು ಕಾಲ್ ಬರ್ತೀನಿ ನಾಗರಾಜ್ ಪೋಯರ ಅಂತ. ಎಂಕಿ ನೀ ಮೊಸರನ್ನ ಪಿಕ್ಕಲ್ಲ ವೆಡ್ಡೆ ಹಾಪುಣತೆ ಯಾನ್ ಮಾತ್ರ ತಿನ್ಪುಜಿ ಮೊಸರನ್ನ ಮುಂದೆ ಕೊಜಪುಣತೆ ಯಾನ್ ಉಪ್ಪು ಪಾರ್ದಿ ದೌಟ ಉಂತುಜಿ ಎಂಕ್ ದಾದನೆ ಎಂಕ ಇಷ್ಟ ಇಜ್ಜಿ ಅಂಚ ಮಾತೆಲ್ಲ ಕೆಲವು ಜನ ಮಸ್ತ್ ಉಂಟು. ಎನ್ನ ಫೇವ್ರೇಟ್ ಕೆಲವು ಎನ್ನ ಮೆಗ್ದಿನ ಜೋಕುಲು ಪುರ ಒಂದು ಪಾರ್ದು ಒಂದು ಪೇರೆ ಉಪ್ಪು ಕೊಜಪ್ಪು ಅಲ್ಲೇ ಪುರ ಪಾರ್ದು ಎಂಕದಾದ್ರೆ ನಾನು ಕೊಜಪ್ಪುಣದೆ ಸಕ್ಕರೆ ಪಾಡ್ ತಿಂತೀನಿ ಇಜಿನ ಅಲೆ ಮಲ್ಪುನು ಆತೆ ಅಲೆ ಮಲ್ತು ಪರ್ಪೀನಿ ಇಜಿನ ಸಕ್ಕರೆ ಅಂತ ಪಾಡ್ದು ಲಸ್ಸಿ ಅಂಚಿ ಪುರ ಮಲ್ತು ಪರ್ಪೀನಿ ಮಕ್ಕ ನುಪ್ಪು ಪಾಡ್ದಾದನೆ ನುಪ್ಪು ಪಾಡ್ದು ಎಗ್ದಾದನೆ ಎಡ್ಡೆನೆ ಹಾಕುಚ್ಚಿ ಬೊಕ್ಕ ತೇಪ್ಲ ಹಸ್ಬೆಂಡ್. ಹಾ ಏನು ಹಸ್ಬೆಂಡ್ ಹಂಚಿದಾರ ಗುಜರಾತ್ ಹಂಚಿದಾರ
ಕಾಕ್ರ ತೇಪ್ಲ ಅಂದ್ ಪರವಲ್ಲ ಅಂದೆ ಇರೇ ಪೂರ ಅಲ್ತಾ ಒಂದು ಪುರ ಮಲ್ಪೆರ್ಪುಣೆ ಐಟಮ್ ಪೂರ ರೆಸಿಪಿ ಪೂರ ಗೊತ್ತುಂಡೆ ಐತ ಪುರ ಇಂಕ ದಾಲ ಗೊತ್ತುಜ್ಜಿ ಅಲ್ತ ಪುರ ನಮ್ಮ ಪಳೆಯನ್ನ ಮಾಮಿನ ಪುರ ಮುಲ್ ತಕೊಲತೆ ಊರ್ ತಕೊಲತೆ ಅಂಚ ಊರ್ದವರೆ ಮಲ್ತೊದಿತ್ತೀನಿ ನಾನು ದಾಲ ಬೋಡ್ತು ನಾಕುಲ್ ಮಲ್ತೊದಿತ್ತೇನೆ ಅವು ಎಡ್ಡೆ ಹಾಕೊಂಡು ಮಸಾಲೆದಾರ್ ಪುರ ಪೂರ ಗೊತ್ತುಜ್ಜಿ ಕೆಲವು ಗೊತ್ತುಂಡು ಅಂದೆ ಎಂಕದಾಲ ಆತು ಗೊತ್ತುಜ್ಜಿ ಆಳ ತಿನ್ಪು ಚಿದ್ದಿಜ್ಜಿ ಓಲ ಅಕಲ್ ಮಲ್ತಿನೇನ ತಿನ್ಪೆ ಓಲ ಬಕೆತ್ತೆ ಪೂರ ರೆಡಿಮೇಡ್ ತಿಕ್ಕೊಡತೆ ಅವು ಪೂರ ಅಂಚ ಕನ್ಪೆ ಬಕ ತಾರಾಯಿ ಪಾಡ್ನ ಕಮ್ಮಿ ಐತಿ ತಾರಾಯಿ ಪಾಡು ಚೀರು ತಾರಾಯಿದ ಕಜಿ ಪತ್ತ ಕಲ ಎನ್ನ ಹಸ್ಬೆಂಡ್ ಮೂಲೆಲ್ಲೇರು ಎಂಕುಲು ಇಡೆ ಬತ್ತು ಮಸ್ತ್ ಸಮಯ ಅಣ್ಣ ನಾನು 3 ವರ್ಷ ಎತ್ತೆ ಅವಳು ಗುಜರಾತ್ ಆರ ಅಮ್ಮ ಅಕ್ಕನಕುಲು ಪ್ರೌಲು ಎಲ್ಲೇರು ಆಯ್ತು ಮೂಲೆ ಬೇಲೆ ಪೊಂದುಲ್ಲೇರು ಅಂಚಾರ ನಾವು ಆನೆಪ್ಪಗಂತೆ ಕಂಪಿನಿ ಬಂದಾಂಡಕಲ್ಲ ಆರು ಬೇಲೆ ಮಲ್ತೊಂದಿತ್ತಲ್ಲ ಅಂಚಂಕುಲು ಇಂಚಿ ಬತ್ತೀನಿ ಮೂಲಂಜಿ ಬೇಲೆ ಉಂಡು ಪಂಡೆ ಮೆಗ್ಗೆ ಅಂಚಾರೆಗೆ ಅವು ಸೆಟ್ ಆಂಡು ತೂಪೆ ಮೂಲು ಸೆಟ್ ಹಾಕ ಪಂಡೇರು ಮೂಲೆ ಅಂಚ ಅವು ಬೇಲರಿಗೆ ಸೆಟ್ ಆಂಡು ಅಂಚ ಎಡ್ಡಾಂಡು ಅಂಚೆಂಕುಲಿತ ಮೂಲೆ ಉಲ್ಲ ಊರ್ಡೆ ಉಲ್ಲ 6 ಗುಜರಾತ್ ಅಂದ 6 ಗುಜರಾತ್ ಆರು ನಮ್ಮ ಅಕ್ಕನ ಕುಲ್ಪುರ ಗುಜರಾತ್ ರುಪ್ಪುಂಡು ಆರು ಪಣ ತುಳುತಾರೈತೆ ಮುಂತಕುಲೈತೆ ಅಕಲು ಅವಳು ಪೋಲ್ ಸೆಟ್ಲ್ ಆತೀನಿ ಅಂಚ ಅಕಲು ಪುಟದಿನ ಪುರ ಅವಳೆ ಗುಜರಾತ್ ಶಾರದಾ ಸಿಸ್ ಬಂದರು ಹಾಯ್ ಶಾರದಾ ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಶಾರದಾ ಸಿಸ್ ವೆಲ್ಕಮ್ ನಿಮಗೆ ಕಾಫಿ ಆಯ್ತಾ ಶಾರದಾ ಸಿಸ್ ಕೃಷ್ಣ ಕೃಷ್ಣ ರಾಧೆ ರಾಧೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಹೋ ಅಂಚ ಆಪನದಿಲ್ಲ ಅಂತ ಅಂದಿ ನೀವು ಜಾಬ್ ಮಾಡ್ತದಲ್ಲಾರಾ ಕುಕಿಂಗ್ ಚಾನಲ್ ಯಶು ಅವರೇ ನೀವು ಜಾಬ್ ಮಾಡ್ತಾ ಇದ್ದೀರಾ ಕೃಷ್ಣ ಕೃಷ್ಣ ರಾಧೆ 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 ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಶಾರದಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಾಫಿ ಆಯ್ತಾ ಸಿಸ್ ಆಗಿದೆ ಸಿಸ್ ನಿಮ್ದಾಯ್ತಾ ಕಾಫಿ ನಂದಾಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಾರದಾ ಸಿಸ್ ಥ್ಯಾಂಕ್ ಯು ಸೋ ಮಚ್ श्रीधर ब्रो बंद हाय दुर्गा सिस चा परियारा हाँ श्रीधर ब्रो चा परिये ईर परियारा एन्न हस्बैंड गुजरात आर इंक परिचय आयनी मंगलूरु ऑफिस अंदे गुजरात आर पूर पण अम्मा नकुल पूर ಅವಲೇ ಉಪ್ಪುನ ಗುಜರಾತ್ ದೇ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ ಥ್ಯಾಂಕ್ ಯು ದುರ್ಗ ಪರಿಯಪ್ಪನೊಂದುಲ್ಲೇರು ಓಕೆ ಶ್ರೀಧರ್ ಬ್ರೋ ಇವತ್ತು ಲೈವ್ ಮಾಡಿದ್ದೀರಾ ನೀವು ನಾನು ಬರಲಿಲ್ಲ ಶ್ರೀಧರ್ ಬ್ರೋ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದು ಶೀತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ಹಾಗೆ ಪ್ರೀತಿ ಸಿಸ್ನ ಲೈವ್ಗೆ ಮಾತ್ರ ಸ್ವಲ್ಪ ಓದದ್ದು ವೆಯ್ಟ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಓಕೆ ಮ್ಯೂಟ್ ಸಪೋರ್ಟ್ ಅಂತೇಳಿ ಓಕೆ ಥ್ಯಾಂಕ್ ಯು ಶಾರದಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಶಾರದಾ ಸಿಸ್ ಮಾಡಿದ್ದೆ ದುರ್ಗಾ ಸಿಸ್ ಅಂತ ಹೇಳ್ತಾರೆ 8 ಗಂಟೆಗೆ ಉಂಟಾ 8 ಗಂಟೆಗೆ ಮಾಡ್ತೀರಾ 8 ಗಂಟೆಗೆ ಮಾಡಿದರೆ ಜಾಯಿನ್ ಆಗ್ತೇನೆ ಶ್ರೀಧರ್ ಬ್ರೋ ಅಂದು ಪನದೊಲ್ಲೇರು ಕುಕಿಂಗ್ ಸಿಸ್ ಈಗ ಒಂದು ಲೈವ್ ಮಲ್ಪೋರೆ 8 ಗಂಟೆಗೆ ಉಂಟು ಅಂತ ಹೇಳ್ತಿದ್ದಾರೆ ಓಕೆ ಮತ್ತೆ ಜಾಯಿನ್ ಆಗ್ತೇನೆ ಶ್ರೀಧರ್ ಬ್ರೋ ಓಕೆ ಮೇಡಮ್ ಬಾಯ್ ಸಿ ಯು ಅಗೇನ್ ಓಕೆ ಯಶು ಥ್ಯಾಂಕ್ ಯು ಸೋ ಮಚ್ ಅವೇ ಬದು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಇನ್ನ 8 ಗಂಟೆ ಲೈವ್ ಈ ರೆಂಕೊಂಚಿ ಕಮೆಂಟ್ ಮಾಡ್ಲಿ ಬಕ್ಕ ನಾನು ಲೈವ್ ಬರ್ರೆ ಆಯ್ಜ್ರೆ ನಾನು ವಿಡಿಯೋ ತೂಪೆ ಅವೇ ಒಂಜಿ ಕಮೆಂಟ್ ಹಾಯ್ ಪಂದ್ ಒಂಜಿ ಕಮೆಂಟ್ ಪಾಡ್ದು ಬಿಡ್ಲಿ ಅವೇ ಕುಕಿಂಗ್ ಸಿಸ್
ನೀವು ಫಸ್ಟಿಗೆ ಹುಷಾರಾಗಿದ್ರು ಗಸಿಸ್, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಶ್ರೀಧರ್ ಬ್ರೋ, ಮತ್ತೆ ಬರ್ತೇನೆ ಆಯ್ತಾ. ಮತ್ತೆ ಓಕೆ ಅಂತ ಹೇಳ್ತಾ ಇದ್ದಾರೆ ಕುಕಿಂಗ್ ಚಾನಲ್. ಓಕೆ ಓಕೆ, ಇನ್ನು ನಾಳೆಯಿಂದ ಇವತ್ತಿನಿಂದ ಲೈವ್ ಸ್ಟಾರ್ಟ್ ಮಾಡೋದಂತ ಡಿಸೈಡ್ ಮಾಡಿದ್ದೇನೆ ಶ್ರೀಧರ್ ಬ್ರೋ. ಸ್ವಲ್ಪ ಸ್ವಲ್ಪ ಹೊತ್ತಾದರೂ ಮಾಡಬೇಕಲ್ಲ, ಇಲ್ಲದ್ರೆ ಲೆಸ್ ಆಗ್ತದೆ ಅಂತ ಹೆದರಿಕೆ ಆಗ್ತದೆ. ಇದು ವಾಚ್ ಅವರ್ ಲೆಸ್ ಆಗ್ತದೆ ಅಂತೆಲ್ಲ ತುಂಬ ದಿನ ಇದು ಮಾಡಿದರೆ, ಅದಕ್ಕೆ ಸ್ವಲ್ಪ ಹೆದರಿಕೆ ಆಯಿತು. ಅದಕ್ಕೆ ಮತ್ತೆ ಬಂದದ್ದು ಇವತ್ತು, ಮತ್ತೆ ಎಂತಾದ್ರೂ ಆಗಲಿ ಬರುವ ಅಂತ. ಮತ್ತೆ ಬನ್ನಿ. ಓಕೆ ಓಕೆ ದುರ್ಗಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೆದರಿಕೆ ಆಯಿತು. ಒಂದು 5 ಗಂಟೆ ಮಾಡಬೇಕಾದ್ರೂ ಎಷ್ಟು ಕಷ್ಟ ಉಂಟಲ್ವಾ, ಇದು ಲೆಸ್ ಆದರೆ ತುಂಬ ಕಷ್ಟ ಆಗ್ತದೆ ಅಂತ ಬಂದದ್ದು ನಾನು. ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಮಾಡುವ ಅಂತ. ಸಿಕ್ಕದಷ್ಟು ಸಿಗ್ತದೆ ಅಲ್ವಾ ಅಂತ. ಓಕೆ ಓಕೆ ಅಂತ ಹೇಳ್ತಾ ಇದ್ದೆ. ಓಕೆ, ಮತ್ತೆ ಬರ್ತೇನೆ ಶ್ರೀಧರ್ ಬ್ರೋ. ಮತ್ತೆ ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂಡಿ ತಿಂತೀರಾ ಸಾಯಂಕಾಲ? ಸ್ನ್ಯಾಕ್ಸ್ ಏನಾದರೂ? ಮೆಸೇಜ್ ಇಲ್ಲ, ಸ್ಟಾಪ್ ಆಗಿದೆಯಾ ಗೊತ್ತಿಲ್ಲ ಮಾರ್ರೆ. ಮೆಸೇಜ್ ಎಲ್ಲೋಯ್ತು? ಇಲ್ಲ, ಮೆಸೇಜ್ ಬರಲಿಲ್ಲ. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಕಿರಣ್ ಮತ್ತೆ ಹಾಯ್ ಕಿರಣ್, ವೆಲ್ಕಮ್. ಕಿರಣ್ ಚಾಪಾರ್ ಪೂಜಾರ ಮಾಲ್ಟ್ ಪಾರ್ಪಿನಂತೆ. ಥ್ಯಾಂಕ್ ಯು ಕಿರಣ್, ಲೈವ್ಗೆ ಬರ್ತೀನಿ. ಥ್ಯಾಂಕ್ ಯು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ ಶ್ರೀಧರ್ ಬ್ರೋ, ಓಕೆ ನೋ ಪ್ರಾಬ್ಲಮ್. ಓಕೆ ಬ್ರೋ. ಕೆಲಸದಲ್ಲಿದ್ದೀರಾ? ಓಕೆ. ನೀವು ಮತ್ತೆ ನಿನ್ನೆ ಲೈವ್ ಎಂಡ್ ಮಾಡಿದ್ದ ನಾನು ಹೋದ ನಂತರ? ಸ್ವಲ್ಪ ಹೊತ್ತು ಮಾಡಿದ್ದಲ್ಲ ನೀವು ಅದು ಲೈವ್? ಸ್ವಲ್ಪ ಕೆಲಸ ಉಂಟು. ಕೃಷ್ಣ ರಾಧೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದು ದುರ್ಗಾ ಸಿಸ್, ಏನಾಯಿತು ಆಗ? ಪ್ರಾಬ್ಲಮ್ ಆಯ್ತು ಏನಾದರೂ? ಅದರಲ್ಲಿ ನಿಮಗೆ ಸಿಕ್ಕಿತಾ ಇದು ಚಾರ್ಟೆಡ್? ಸ್ವಲ್ಪ ಸಿಕ್ಕಿರ್ಬೋದಲ್ವಾ? ನಾನು ಇನ್ನೊಮ್ಮೆ ಬಂದು ನೋಡಿದೆ, ನೋಡುವಾಗ ಎಂಡ್ ಆಗಿತ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿರಣ್ ಮಾಲ್ಟ್ ಪರಿಯಾರೆ.
ಬೊಕ ಪಿದೆದ ಪೂರ ಪುಡ್ದಿನೊಚ್ಚಿ ಕಿರಣವೇ ಬೇಗ ಹುಷಾರಲೆ. ಇಲ್ಲ ಬರೀ ಗಣಪತಿ ಮೆರವಣಿಗೆನೋ ಮಾಡೋಣ ಅಂತ ಲೈವ್ ಬಂದೆ. ಓಕೆ ಓಕೆ, ಗಣಪತಿ ಮೆರವಣಿಗೆ ಇದ್ದ. ಓಕೆ ಓಕೆ. ಅದು ಎಷ್ಟು ದಿನದಲ್ಲಿ ಗಣಪತಿ ಕೂರಿಸ್ತಾರೆ ನಿಮ್ಮ ಇದರಲ್ಲಿ? ನಮ್ದರಲ್ಲಿ ಇಲ್ಲಿ 3, 5, 7 ಅಷ್ಟೇ, 9 ಹಾಗೆ. ನಿಮ್ದು ಎಷ್ಟು ದಿನ ಆಯಿತು? ತುಂಬ ದಿನ ಆಯ್ತಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿರಣ್. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಕಿರಣ್ ಬೆಳೆದವಳುಲ್ಲಾರಾ 11 ಡೇಸ್ ಆಯಿತು. ಹಾಂ ಹಾಂ, 11 ದಿನ ಆಯ್ತು. ಆನ್ ಇಡಿ. ನೆಟ್ವರ್ಕ್ ಪ್ರಾಬ್ಲಮ್. ಥ್ಯಾಂಕ್ ಯು ಶ್ರೀ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಚ್. ಕಿರಣ್ ಎಲ್ಲ ಕಾಣೆ ಬರ್ಪಾಡಿ ಬರ್ಪಾಡ ತೂಕ ಒಂದು ಪಾಡುವೆನ್ ಟುಗೆದರ್ ಪಾಡುವೆ ಹೆಣ್ಮಂಟೆ ಬರ್ಪೆಲ್ಲ ಹೆಣ್ಮ ಕಾಲೆ ತಂಜಿ ಬರ ಪಾಡುವೆ ಪಾಡ್ರೆ ಪಂಡ ಪಾಡುವೆ ಇರ್ ಬರ್ಪಂಡ ಪಾಡುವೆ ಮುರಡೊಂದಿನ ಇರ್ ಬರ್ಪಂದು ಪಾಡ್ದಿನಿಯೇ ಆ ನೀರು ಬೈದಿನಿ ಹೆಚ್ಚು ಆ ನೀಡ ಕೇಂದ್ರಜಿ ಮಾತ್ರ ಬರ್ಪಂಡ ಪಲ್ಲೆ ಅನ್ನ ಕಾಂಡೆ ಹೆಣ್ಮ ಕಾಲು ಆ ವೈರೆಗೆ ಟೈಮಿಂಗ್ಸ್ ಪನ್ಪೆ ಸಂಗೀತ ಬಕ್ಕ ಪ್ರೀತಿ ಸಿಸ್ಟರ್ ಲೈವ್ ಪಲ್ಲೆ ಪ್ರೀತಿ ಸಿಸ್ಟರ್ ಅವೇ ಪಂದು ಮುಡ್ಲೆ ದೇ ಗೊತ್ತುಂಡೆ ನಮ್ಮ ಪಾಡ್ದು ಬಕ್ಕ ಇರ್ಬತ್ತು ಚರ್ಡ ದಾದ ನಾವು 5 ಪಕ್ಕೆನ ಪ್ರಾಬ್ಲಮ್ ಮಸ್ತ್ 5ಕ್ಕೆ ಲೈವ್ ಉಂತಾಯಿನತೆ ಬಕ್ಕ ಆನಿದ ದಿನ ಲೈವ್ ಏನು ಫೇಸ್ ಲೈವ್ ಮಲ್ದಿಜ್ಜಿ ಕಿರಣ್ ಅವು ಪಾಡ್ದಿತ್ತು ಟುಗೆದರ್ ಪಾಡ್ದಿತ್ತೈತೆ ಅವು ಅಡೆಗೆ ಸಡನ್ನೇ ಎಂಡ್ ಟುಗೆದಿತ್ತು ಜಾರು ಅಂಚಲ ಅಂಡ್ ಐದ ಕ್ಯಾನ್ ಪಾಡೆಲ್ಲ ಪೋಯ್ಜಿ 5 ಕ್ಯಾನ್ ಫೇಸ್ ಲೈವ್ ಮಲ್ದಿನೇ ಇಜ್ಜಿ ಖಾಲಿ ಒಂದು ಗಡಿ ಇದಾಗ್ತದೆ ಅಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನನ್ನ ಇದರಲ್ಲಿ, ಎಂತ ಗೊತ್ತಿಲ್ಲ ಮಾರ್ರೆ. ಪ್ರೀತಿ ಸಿಸ್ನ ಲೈವ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ನಾಳೆ 8 ಗಂಟೆಗೆ ಲೈವ್ ಉಂಟಾಯ್ತಾ ಬಂದು ನಾಳೆ ಬೆಳಿಗ್ಗೆ ಬರ್ತೇನೆ ಲೈವ್ಗೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿರಣ್ ಉಳ್ಳಾರಾ? ಕಿರಣ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಿರಣ್ ಹೊಲ್ತ ಮಾಡ್ದು ಮಲ್ಪುಣಿಯೇ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ದಾದೆ ಸಂಗೀತ ಸಿಸ್ ದಾಲಿಜ್ಜಿ ಮುಂಚೆನೆ ತೀರ್ಜಿಲೊಳತೆ ಭಾರಿ ದಪ್ಪು ಬೇಜಾರಪ್ಪು ಮಂಚ. ಸೂಪರ್ ಸಪೋರ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು. ಮತ್ತೆ ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ಕೃಷ್ಣ ರಾಧೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಚೇಂಜ್ ಉಂಟು ಜೋಜ್
ಅವು ಕೈ ಪತ ಪತ ಸಾಕಾಡಿ ಎಂಕ ಕೈ ಬೇರೆ ಲಪ್ಪುನಿ ಏನಿದೆ ಪುಣ್ಯದ ಬೇರೆ ಲಪ್ಪುನಿ ಒಂದು ಸ್ಟ್ಯಾಂಡ್ ಹಿಡ್ದೀನಿ ಸ್ಟ್ಯಾಂಡ್ ಕಂಡ್ರೆ ಪೇಜ್ ಮ್ಯೂಟ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಬಾಯ್ ಅಂದೆ. ಬಾಯ್ ಬಾಯ್ ಬಾಯ್. ಸೂಪರ್ 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 ಅಲ್ಲಿದ್ದಾರೆ. ಥ್ಯಾಂಕ್ ಯು. ಜೊತೆಗಿದೆ ಯಾಕೋ ಕೈಯ ಬಲು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕಿರಣ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮಹೇಂದ್ರ ಫೈರ್ ಅವ್ರು ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಮಹೇಂದ್ರ ಅವರೇ, ವೆಲ್ಕಮ್. ಮಹೇಂದ್ರ ಅವರೇ, ಲೈಕ್ ಕೊಡೋದಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ ಮಹೇಂದ್ರ ಅವರೇ. ಕಾಫಿ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯ್ತಾ. ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವ್ರು ಇದ್ದೀರಾ? ಇದ್ರ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತೆ ಚಾನಲ್ ಇದೆಯಾ ನಿಮ್ದು? ಗೊತ್ತಾಯ್ತಾ? ನಾನು ಯಾರು ಗೊತ್ತಾಗ್ಲಿಲ್ಲ ನನಗೆ. ಹೇಳಿ ಅಂತೆ ನೀವು ಯಾರಂತ. ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಿದ್ದೀರಾ? ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಹಾಗೆ ಆಯಿತಾ ಮಹೇಂದ್ರ ಅವರೇ. ನಾವು ಯಾವುದಾದ್ರೂ ಲೈವಲ್ಲಿ ಮೀಟ್ ಆಗಿದ್ದೇವಾ ಮಹೇಂದ್ರ ಅವರೇ? ಹೇಳಿ ಅಂತೆ. ಒಮ್ಮೆ ನನಗೆ ಹೆಸರು ಕೇಳಿದಾಗೆ ಆಗ್ತದೆ, ಆದರೆ ನೆನಪಾಗುದಿಲ್ಲ ಎಲ್ಲಿ ಅಂತ. ಥ್ಯಾಂಕ್ ಯು. ಮಹೇಂದ್ರ ಅವರು ಇದ್ದೀರಾ? ಹೋದ್ರಾ? ಇದ್ರೆ ಕಮೆಂಟ್ ಮಾಡಿ. ನನಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗದಿದ್ರೆ ಕನೆಕ್ಟ್ ಆಯ್ತಾ ಮಹೇಂದ್ರ ಅವರೇ? ಮತ್ತೆ ಒಂದು ಕಮೆಂಟ್ ಹಾಕಿ. ನಿಮ್ಮದು ಚಾನಲ್ ಇದ್ರೆ ರಿಟರ್ನ್ ಮಾಡ್ತೇನೆ. ಮತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ರಿತುದಾ? ರಿತು ಲೈವ್ ಅಲ್ಲಿಯಾ? ಇಲ್ಲ ಬಾನ್ವಿ ಸಿಸ್ ಲೈವ್ ಅಲ್ಲಿ ಇಲ್ಲ. ಮತ್ತೆ ಯಾರಲ್ಲಿ? ಪ್ರೀತಿ ಸಿಸ್ ಲೈವ್. ನಾನು ಹೋಗುದು ಕಡಿಮೆ ಲೈವಿಗೆ, ಅದಕ್ಕೆ ನಾನು ಕೇಳಿದ್ದು ನಿಮ್ಮ ಹತ್ರ. ಇಲ್ಲ ಸ್ವಾತಿ ಲೈವ್ ಅಲ್ಲಿಯಾ? ಯಾವ ಲೈವ್ ಅಲ್ಲಿ ಗೊತ್ತಿಲ್ಲ. ಇಲ್ಲದಿದ್ರೆ ಮಂದರ ಸಿಸ್ ಲೈವ್ ಅಲ್ಲಿ. ಇಷ್ಟು ಜನರಲ್ಲಿ ಒಂದು ಲೈವ್ ಅಲ್ಲಿ ಕೇಳಿರ್ಬೋದಲ್ವಾ? ಮಹೇಂದ್ರ ಅವರೇ ಅಲ್ಲ, ನನಗೆ ಕೂಡ ನಿಮ್ಮದು ಹೆಸರು ಕೇಳುವಾಗ ಫಸ್ಟ್ ಒಂದೇ ಸಲ ಮಾತ್ರ ಅಲ್ವಾ ಮೀಟ್ ಆದದ್ದು, ಒಂದೇ ಲೈವಲ್ಲಿ ಮೀಟ್ ಆದದ್ದು. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮಹೇಂದ್ರ ಅವರು ಇದ್ದೀರಾ? ನೀವು ಸಪೋರ್ಟ್ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ನಾನೇ ರಾಜಕುಮಾರಿ ಬಂದರು. ಹಾಯ್ ಕುಮಾರಿ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ ರಾಜಕುಮಾರಿ ಅವರೇ. ಯಾವ ಊರಿನ ರಾಜಕುಮಾರಿ ನೀವು? ನಿಮ್ದು ಹೆಸರೇ ರಾಜಕುಮಾರಿಯಾ? ಹೆಸರು ಚಂದ ಉಂಟು ಮಾರ್ರೆ. ನಾನೇ ರಾಜಕುಮಾರಿ. ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಆಯ್ತಾ ರಾಜಕುಮಾರಿ ಅವರೇ.
ರಾಜ್ಕುಮಾರ್ ಅವರೇ ಥ್ಯಾಂಕ್ ಯು. ಚಾನಲ್ ಇದೆಯಾ ರಾಜ್ಕುಮಾರ್ ಅವರೇ? ಚಂದ ಉಂಟೆ ಸರ್. ನಾನೇ ರಾಜಕುಮಾರಿ, ನಾನು ಉಡುಪಿಯ ರಾಜಕುಮಾರಿ. ಹೌದಾ? ಓಕೆ ಓಕೆ. ನಾವು ಫಸ್ಟಾ ಮೀಟ್ ಮಾಡೋದು? ನೀವು ನನ್ನ ಲೈವ್ಗೆ ಫಸ್ಟ್ ಬರೋದಲ್ಲ? ಫಸ್ಟ್ ಬರುವಾಗಲೇ 2 ನಂಬರ್ ಕಿರೀಟ ಮೆಸೇಜ್ ಸ್ಕಿಪ್ ಆಯ್ತಾ? ಹೌದಾ? ಎಲ್ಲಿಂಟು? ಅದುವೇ ಪರವಾಗಿಲ್ಲ ಬಿಡಿ. ಯಾರ ಲೈವಲ್ಲಿ ಸಬ್ ಕೇಳಿದ್ರಿ ನೆನಪು ಮಾಡ್ಕೊಳ್ಳಿ, ಅಷ್ಟೇ ಇರೋದು. ಮತ್ತೆ ನಾನೇ ರಾಜಕುಮಾರಿದ ಮೆಸೇಜ್, ಮತ್ತೆ ನಿಮ್ದಿಲ್ಲ ಮೆಸೇಜ್. ಮೆಸೇಜ್ ಸ್ಕಿಪ್, ಬೇರೆ ಮೆಸೇಜ್ ಬರಲಿಲ್ಲ. ಗೊತ್ತಾಯ್ತಾ ನಾನು ಅಂತ? ಅದುವೇ ಮತ್ತೆ ನೀವು ಹಾಯ್ ಹೇಳಿದ್ದು ಮಹೇಂದ್ರ ಅವರೇ, ಬೇರೆ ಮೆಸೇಜ್ ಬರಲಿಲ್ಲ. ಅಯ್ಯೋ ದೇವ, ನನ್ನ ಗುರ್ತ ತುಂಬ ಉಂಟು. ಹೌದಾ? ನಿಮ್ಮದು ಗುರ್ತ ನನಗೆ ಉಂಟಾ ರಾಜಕುಮಾರಿ ಅವರೇ? ಪ್ರೀತಿಸಿಸ್ಸಾ? ಪ್ರೀತಿಸಿಸ್ ನೀವಾ? ಯಾರಪ್ಪ ಇದು? ನಾನು ರಾಜಕುಮಾರಿ, ನಾನೇ ರಾಜಕುಮಾರ, ನಾನು ನಿಮ್ಮ ತಂಗಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಓಕೆ ಓಕೆ, ಪರವಾಗಿಲ್ಲ, ತಂಗಿ ಆದರೆ ಖುಷಿಯೇ. ಹೌದು, ನಾನೇ ರಾಜಕುಮಾರಿ ಅಂತ ಪದ್ಯ ಕೇಳಿದ್ದೇನೆ ಮಾರೆ, ರಾಜಕುಮಾರಿ ಅಂತ ಕೇಳಲಿಲ್ಲ. ಬೇಕಾ ನಿಮಗೆ? ಚಾನಲ್ ಇದೆಯಾ? ಚಾನಲ್ ಇದ್ರೆ ಕೊಡ್ತೇನೆ ರಾಜಕುಮಾರಿ ಅವರೇ. ಸಪೋರ್ಟಲ್ಲಿದ್ದಾರೆ, ಚಾನಲ್ ಇದ್ರೆ ಕೊಡ್ತೇನೆ. ಚಾನಲ್ ಇದ್ದವರಿಗೆ ನಾನೇ ರಾಜಕುಮಾರಿ ಅವರು. ಪ್ರೀತಿಸಿಸ್ಸಾ ಅಂದತೆ ಪ್ರೀತಿಸಿಸ್ ಒಂದು ಏರು ಪಂಡು ಅಂದಾಜಿ ಮಲ್ಪುರೆ ಪ್ರೀತಿಸಿಸ್ಸಾ ಕೊರ್ಲೆ ಪನದಲ್ಲಿ. ಓಕೆ ಓಕೆ, ಓದ್ಯಾರ ರಾಜಕುಮಾರಿ ಅದು ಬೈದೀರ್ ಪ್ರೀತಿಸಿ ರಾಜಕುಮಾರಿ ಏನ್ ಪಾತಿರಿ? ಆರಲ್ಲಿ ಮೆಸೇಜ್ ಸ್ಕಿಪ್ ಮಾಡಿ ಬಂದಿರಿ, ಮೆಸೇಜ್ ಇಲ್ಲ. ಸಬ್ ಕೇಳಿದ್ದು ನೀವು, ಸಬ್ ಕೇಳಿದ್ದು ನೀವು ಬೇರೆ ಲೈವಲ್ಲಿ. ಸಬ್ ಕೊಟ್ಟು 4 ಡೇಸ್ ಆಗಿದೆ, ನೀವು ರಿಟರ್ನ್ ಮಾಡಿಲ್ಲ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾನು ರಿಟರ್ನ್ ಮಾಡಿದ್ದೇನೆ. ನಾನು ರಿಟರ್ನ್ ಮಾಡ್ತೇನೆ ಮಹೇಂದ್ರ ಅವರೇ. ನಾನು ಯಾರಿಗೂ ಕೂಡ ಬಾಕಿ ಇರುವುದಿಲ್ಲ. ನಿಮ್ಮದು ಕಮೆಂಟ್ ಇದ್ದರೆ ರಿಟರ್ನ್ ಮಾಡ್ತೇನೆ ನಾನು. ಬೇಕಾದರೆ ಇನ್ನೊಂದು ಕಮೆಂಟ್ ಹಾಕಿ ಆಯಿತಾ ಮಹೇಂದ್ರ ಅವರೇ, ಒಂದು ಕಮೆಂಟ್ ಹಾಕಿ ಆಯಿತಾ ನೀವು? ಹಾಂ, ಕಮೆಂಟ್ ಹಾಕಿಬಿಡಿ, ಮತ್ತೆ ನಾನು ನೋಡ್ತೇನೆ. ಮುಂದತ್ತೆ ಆನ್. ಓಕೆ ಓಕೆ ರಾಜ್ಕುಮಾರಿ ಅವರೇ, ಯಾನೇ ಮಾರ್ರೆ ಯಾನು ಪತ್ತೆ ಹಚ್ಚಿದ್ದೇನೆ ಅದೇ. ಓಕೆ ಓಕೆ, ಶ್ರೀ ಬ್ರೋ ಹಾಯ್ ಅಂತ ಹೇಳ್ತಾರೆ. ಅದೇ ಕಲ್ಪವೇ ಬಾಲೆಗೆ. ಓಕೆ ಓಕೆ, ಆವಿ ಮಹೇಂದ್ರ ಅವರೇ, ಒಂದು ಹಾಯ್ ಅಂತ ಕಮೆಂಟ್ ಹಾಕಿ. ನನ್ನ ಅಂದಾಜಿ ನಾನು ರಿಟರ್ನ್ ಮಾಡಿದ್ದೇನೆ, ಇಲ್ಲದಿದ್ದರೆ ಮಾಡ್ತೇನೆ ಆಯಿತಾ? ಮ್ಯೂಟ್ ಉಂಟು. ಓಕೆ 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 ಪ್ರೀತಿಸ್, ಓಕೆ, ಥ್ಯಾಂಕ್ ಯು. ಕಲ್ಪಲೆ 3 ನಿಮಿಷ. ಓಕೆ ಮಹೇಂದ್ರ ಅವರೇ, ಕೊಟ್ಟಿದ್ದೇನೆ. ಓಕೆ ಲೈವ್ ಆನ್ ದೀಪ ಅಂತ ಹೇಳ್ತಾ ಇದ್ದಾರೆ. ಓಕೆ. ನಾನೇ ರಾಜಕುಮಾರಿ ಶೋಕುಂಡಿ ಕುದರ್, ನಾನೇ ರಾಜಕುಮಾರಿ. ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ.
ಕಾಫಿ ಆಗಿದೆ ನಂದು, ನಿಮ್ದಾಯ್ತಾ ಮಹೇಂದ್ರ ಅವರೇ? ಕಾಫಿ ಆಗಿದೆ, ಕಾಫಿ ಆಗಿ ಬಂದದ್ದು. ನಿಮ್ದಾಯ್ತಾ? ಕಾಫಿ ಅಭ್ಯಾಸ ಇಲ್ಲ ಮಾರ್ರೆ ಅಂತ ಹೇಳ್ತೇನೆ. ನಮಗೆ ಕಾಫಿ ಆಗ್ಬೇಕು ಮಾರ್ರೆ. ನಮಗೆ ಸಾಯಂಕಾಲ ಮತ್ತು ಬೆಳಿಗ್ಗೆ ಕಾಫಿ ಆಗಬೇಕು, ನಮಗೆ ಅಭ್ಯಾಸವಾಗಿ ಹೋಗಿದೆ. ಹೆಚ್ಚು ಮಂದಿ, ನಾನು ಐಟಿಯಲ್ಲಿ ಹೆಚ್ಚು ಜನ ನೋಡ್ತೇನೆ ಕಾಫಿ ಕುಡಿಯುವುದಿಲ್ಲ ಅಂತ ಹೇಳ್ತಾರೆ, ಹೆಚ್ಚು ಮಂದಿ. ഞാൻ ഓനുപ്പ മെസ്സേജ് വന്നിട്ട് കಡಿಮೆ ಮಲ್ಲೇಜ್ಜತೆ ಮಲ್ಲೇಜಿ ಸಿಸಿ ಮಲ್ಲೇಜಿ ಇರು ಓದ ಪಾಲೆಕ್ಲಿಗೆ ಅವೇ ಮಲ್ಲೇಜ್ ಅವೇ ಮಲ್ಲೇಜ್ ದಾಲಾಪುಜಿ ಮೆಸೇಜ್ ಅವೇ ಓದಪಲೆ ಎನ್ನ ಎಲ್ಲೇ ಟ್ಯೂಷನ್ ಕೊಟ್ಟೆ, ತುಂಬ ಇಷ್ಟ ಮಾರ್ರೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೀವು ಮಾತಾಡ್ತೀರಾ ನಮ್ಮ ಭಾಷೆ ಮಹೇಂದ್ರ ಅವರೇ? ನಮ್ಮ ಭಾಷೆ ಮಾತಾಡ್ತೀರಾ? ಗೊತ್ತುಂಟು, ಅರ್ಥ ಆಗ್ತದಲ್ಲ ನಮ್ಮ ಭಾಷೆ ಚಂದ. ಹೌದು, ಎಲ್ಲ ಭಾಷೆ ಕೂಡ ಚಂದವೇ. ಮಾತ್ರ ಎಲ್ಲ ಭಾಷೆ ಕಲಿಬೇಕು ಅಂತ ತುಂಬ ಆಸೆ, ಆದರೆ ಬರೋದು ಸ್ವಲ್ಪ 1-2-3 ಭಾಷೆ ಮಾತ್ರ ಬರೋದು. ಹಾಗೆ ಗುರು ಶೆಟ್ಟಿ ಬರ್ತೀರಾ? ಹಾಯ್ ಮಾಮಿ ಬಂದಿದ್ದೀರಾ? ಹಾಯ್ ಗುರು, ವೆಲ್ಕಮ್. ಗುರು ಚಾ ಪರಿಯರ ಇಲ್ಲಿ ಚಾ ಪರ್ಪುಜರತೆ ಹೇಳಿದ್ದೀನಿ, ಮಾತಾಡಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಕೆಲವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ನಮ್ಮ ಭಾಷೆ, ಆದರೆ ಬೇಗ ಕಲಿತಾರೆ. ನಾವೀಗ ಒಟ್ಟಿಯಲ್ಲಿ ಬರ್ತೇವಲ್ಲ, ನಾವು ಮಾತಾಡಿ ನೋಡಿ ಅವರು ಕಲಿತಾರೆ. ಹಾಗೆ ಎಂಚ ಉಲ್ಲರು ಮಾಮಿ ಯಾನುಷರುಲಿ ಗುರು ಈರೆಂಚೊಲ್ಲರು. ನಮ್ಮದು ಮೈಸೂರು, ನಿಮ್ಮದು ಮೈಸೂರು, ನಮ್ಮದು ಮಂಗಳೂರು, ಗುರುದು ಬೆಂಗಳೂರು. ಎಂಚ ಉಲ್ಲರು ಮಾಮಿ ಯಾನುಷರುಲಿ ಗುರು ಈರೆಂಚೊಲ್ಲರು. ಓಯ್ಟ್ಲ ಇಜ್ಜರಿ ಗುರು ವಾಲೈ ಉಳ್ಳ ತೋಜ್ಜರ್ ಬಾರಿ ಕಡಿಮೆ ಬಿಸಿಯಾ? ಊರು ಬೈದರ ಬೆಂಗಳೂರುಲರ? ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದರೇನು ನೀನು? అపరూపాండే అంటే అతే మా పరంది అంది అపరూపాండే ఈరు అಲೆಮಾರಿ ಇರ್ನ ఉంది ಐಡಿಯೇ ಗುರು ಮೊನ್ನೆ ಅಲೆಮಾರಿ ಐಡಿ ಬತ್ತಿತ್ತಂಡಿಯೇ ಹೆಂಗೆ ಹೊರ ಯಾನ್ ಬಕ್ ಅವು ಕೇಳಿರ ಯಾನ್ ಏರು ಗೊತ್ತಾಳ ಅಂತ ಕೇಳು ಮಾರ್ರೆ. ಯಾನ್ ಹೆಂಗೆ ಗೊತ್ತಾಯ್ಜಿ ಬಂದಿದೆ ಹೆಂಗೆ ಹೊರಾಡವು ಈರ ಅಂದೇನೆ ಬಕ್ಕ ಹೊರ 10 ತೋಜುರು ಅಂದೇನೆ. ದಸರಾ ಇದೆ ಬನ್ನಿ ನೆಕ್ಸ್ಟ್ ಮಂತ್. ನಿಮಗೆ ಮೈಸೂರಲ್ಲಿ ಗೌಜಿ ಅಲ್ಲ, ನಮಗೆ ಕೂಡ ಮಂಗಳೂರು ದಸರಾ ಉಂಟಲ್ಲ ಮಹೇಂದ್ರ ಅವರೇ, ಮಂಗಳೂರು ದಸರಾ ಕೂಡ ಗೌಜಿ ನಮಗೆ. ಬರುವ ಖಂಡಿತ ಬರುವ. ಮಕ್ಕಳಿಗೆ ಎಕ್ಸಾಮ್, ಈಗ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಮಕ್ಕಳಿಗೆ, ಇನ್ನು 20 ತಾರೀಕಿನ ತನಕ ಎಕ್ಸಾಮ್ ಇದೆ. ಬರುವ, ನೀವು ಕೂಡ ಒಂದು ನಮ್ಮ ಮಂಗಳೂರಿಗೆ ವಿಸಿಟ್ ಮಾಡಿ ಒಮ್ಮೆ, ಮಂಗಳೂರು ದಸರಾ ನೋಡಿ. ಯಾನ್ ಎನ್ನ ಅಲೆಮಾರಿ ಎನ್ನ ಐಡಿಯಾ. ಓಕೆ ಅದಾದ ಗೊತ್ತಿಲ್ಲ ಗುರು ದಾಲಜ್ಜಿ ಬ್ಯಾಡ್ ಕಮೆಂಟ್ಸ್ ಪುರ ದಾಲಜ್ಜಿ ಎಡ್ಡೆಡ್ ಪಾತಿಯರ್ ಬೇರೆ ಅಲ್ಲಿ ನಾಳೆ ದಾದ ಗೊತ್ತಿಲ್ಲ ಪಂಡಿರ್ ಗೊತ್ತುಂಡೆ ಎನ್ನ ಲೈವ್ಗೂ ಈರ ದುಂಬೆನ ಲೈವ್ ಇತ್ತನತೆ ದುಂಬು ಈರ್ ನಮ್ಮ ಅಂತ ಲೈವ್ ಅಂತಂದ್ರೆ ಈರ್ ಸಪೋರ್ಟ್ ಮಾಡ್ತಿರ್ತದೆ ಮಸ್ತ್ ಗುರು ಮಸ್ತ್ ಪಡ ಯಾನ್ ಲೈವ್ ಸ್ಟಾರ್ಟ್ ಮಾಡ್ತಾರೆ ಎಂಡ್ ಮುಟ್ಟಲ್ಲ ಈ ರೀತಿ ಸಪೋರ್ಟ್ ಮಾಡ್ತಿರ್ತದೆ ಈರ್ಲೆ ಎನ್ನ ಮೆಗ್ದಿಲ ಇರ್ತಾರೆ ಸಪೋರ್ಟ್ ಮಾಡ್ತಿರ್ತಾರೆ ಅಂಚಾರು ಪಂಡೀರ್ ಅರೆ ಗೊತ್ತು ದುಂಬು ಯಾನೇ ಸಪೋರ್ಟ್ ಮಾಡ್ತೀನಿ ಈರೆಗೆ ಈರ್ಲ ಯಾನ್ಲ ಮೆಗ್ದಿಲಿ ಈರ್ನ ಮೆಗ್ದಿಲ ಎತ್ತೀನಿ ಸಪೋರ್ಟ್ ಮಾಡ್ತಾರೆ ಅಪ್ಪ ಹೆಂಗೆ ಕಿಂಚಾನು ಒಂದು ಈರೆ ಯಾನ್ ಏರ್ ಪಲ್ಲೆಗೆ ಪಂಡವು ಆಯ್ಕೆ ಹೆಂಗೆ ಕಿಂಚಾಣೆ ಅನ್ವರ ಪನ್ನಿಯ ಗುರು ಅದು ಗುರು ಪಂತಜಿ ಪಕ್ಕ ಮಾತೇನಲ್ಲ ಪುದರ್ ಪಂಡ್ಯಾನು ಒಕ್ಕಡೆ ನಾನು ಒಯ್ಪೊರ್ಚಿ ಮಾಮಿ ಇಜ್ಜಿಯೇ ಗುರು ಹೌದಲ್ಲ ಬ್ಯಾಡ್ ಕಮೆಂಟ್ಸ್ ಪುರ ಹತ್ತು ಎಡ್ಡೆಡಿ ಚೋಕುಡೆ ಪಾತಿರ್ತೀರ
ಅಣ್ಣ ಯಾನ್ ಕೇಳಿ ನೀರಾ ಹೆಂಗ್ ಕೊಂಚಿ ಇಂಚಾಣ ಹೆಂಗ್ ಕೀರತೆ ಸಪೋರ್ಟ್ ಮಾಡ್ತಿದ್ವಿ ನೀರ್ಲ ಬಕ್ಕ ಸಂಧ್ಯಾ ಅಲ್ಲ ಸಪೋರ್ಟ್ ಮಾಡ್ದು ಹೋಯ್ತಾರತ್ತೆ ದುಂಬರಾಡು ಜನ ಲೈವ್ ಅಂಚಾನೆನ್ಯ ಈರಾ ದುಪ್ಪ ಪಂದ್ ಇಂಕ ನೆನಪಾಂಡ್ ಬಕ್ಕ ಫ್ಲಾಶ್ ಅಂಡ್ ಐಕ್ ಕೇಣಿ ಬಕ್ಕ ದಾಲೆಜ್ಜಿ ಬಕ್ಕ ಈ ದಾಲೆಜ್ಜಿ ಈ ಹತ್ರ ಮಲ್ಲೆಜ್ಜಿ ಏರಲ್ಲ ಆದುಪ್ಪತೆ ನಮಕ್ ಸಪೋರ್ಟ್ ಮಲ್ದಿನಕುಲು ಆದುಪ್ಪ ಐಕೆಂಕ ಏನ್ ಆಂಡಿಶೆ ಈತ್ ಸಪೋರ್ಟ್ ಮಲ್ದಿರತ್ತೆ ಎಂಕೆ ನೆನೆಪಿಜ್ಜತ ನಪುದರ ಎಂಕೆ ಬೇಜಾರಾಂಡಿ ఒక్కడే వైపొచ్చి వైపొచ్చి దాది టగబర్గొప్పుడు వైపెరేరు టగబర్గొప్పుడు అడి నేను ಹೋಯ್ತದು ಪಾಡ್ದೋನಿ ಅಯ್ಯೋ ಕಮೆಂಟ್ ಮಾಡಿ ಆಯ್ತಾ ಲೈವ್ಗೆ ಹೋದರೆ ಏನು ಅರ್ಥ ಆಗ್ತೀರ ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹೌದೌದು ಅದು ಒಂದು ಅಲೆಮಾರಿ ಅಂತ ಐಡಿ ಬಂದಿತ್ತು ಮಹೇಂದ್ರ ಅವರೇ ಮೊನ್ನೆ ತುಂಬ ದಿನದ್ದು ಮೊದಲು ನಾನು 1 ವಾರದಿಂದ ಲೈವ್ ಮಾಡಲಿಲ್ಲ ಅದಕ್ಕಿಂತ ಮುಂಚೆ ಬಂದಿತ್ತು ಅದರ ವಿಷಯ ನಾನು ಕೇಳ್ತಾ ಇದ್ದದ್ದು ಗುರು ಹತ್ರ ಅದು ನಿಮ್ದ ಐಡಿಯಾ ಅಂತ ಕೇಳ್ತಾ ಇದ್ದೆ ಮತ್ತೇನಿಲ್ಲ ಅದು ನಾವು ಮಾತಾಡುವಾಗ ಅರ್ಥ ಆಗ್ಲಿಕ್ಕಿಲ್ಲ ನಿಮ್ಗೆ ಆದ್ರೆ ನೀವು ದಿನಾಲು ಲೈವ್ಗೆ ಬಂದ್ರೆ ಅರ್ಥ ಆಗ್ತದೆ ತುಳು ಲೈವ್ಗೆ ಹೋದ್ರೆ ಖಂಡಿತ ನಿಮ್ಗೆ ಸ್ವಲ್ಪ ದಿನದಲ್ಲಿ ಎಂತ ಮಾತಾಡ್ತೇವೆ ಅಂತ ಅರ್ಥ ಆಗ್ತದೆ ಏನು ಅರ್ಥ ಹೇಳನಂತರ ಸುಸ್ತಾಯ್ತು ನಂಗೆ ನಿಮ್ಮ ಭಾಷೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಹೌದು ನಿಮ್ಗೆ ಅರ್ಥ ಆಗುದಿಲ್ಲಲ್ಲ ಅರ್ಥ ಆದ್ರೆ ನಿಮ್ಗೆ ಒಳ್ಳೇದಿತ್ತು ಪರವಾಗಿಲ್ಲ ನೀವು ಕನ್ನಡದಲ್ಲಿ ಕೇಳಿ ಕನ್ನಡ ಬರ್ತದೆ ನಮ್ಗೆ ಶಾಲೆಯಲ್ಲೆಲ್ಲ ಕನ್ನಡದಲ್ಲಿ ಮಾತಾಡೋದಲ್ಲ ಮನೆಯಲ್ಲಿ ಮಾತ್ರ ನಾವು ತುಳು ಶಾಲೆಯಲ್ಲಿ ಮತ್ತೆ ಹೊರಗೆ ಯಾರಾದ್ರೂ ಇರುತ್ತೆ ಕನ್ನಡ ಸುಸ್ತಾಯ್ತು ನಂಗೆ ಭಾಷೆ ಕೇಳಿ ಹೌದೌದು ನಮ್ಗೆ ಕೂಡ ಕೆಲವೊಂದು ಭಾಷೆ ಇಂಗ್ಲಿಷ್ ಪುರ ಉಂಟಲ್ಲ ಅದು ಯಾರಾದ್ರೂ ಮಾತಾಡಿದ್ರೆ ನಮ್ಗೆ ಕೂಡ ಸುಸ್ತಾಗ್ತದೆ ಗೊತ್ತಿಲ್ಲ ಅಲ್ಲ ಅರ್ಥ ಆಗುದಿಲ್ಲಲ್ಲ ಹಾಗೆ ಆಗ್ತದೆ ಕೆಲವೊಂದು ಆಗ್ತದೆ ಹಾಗೆ ಮತ್ತೆ ತೆಲುಗು ಮಲಯಾಳಿ ಅದೆಲ್ಲ ಭಾಷೆ ಉಂಟಲ್ಲ ಅದು ನಮ್ಗೆ ಕೂಡ ಬರುದಿಲ್ಲ ಒಂದು ಲೋಟ ನೀರು ಕುಡಿಯಿರಿ ಆಯ್ತಾ ಮಹೇಂದ್ರ ಅವರಿಗೆ ಸುಸ್ತಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ ಲೈವ್ಗೆ ಬಂದವರು ಲೈಕ್ ಕೊಡಿ ಕಮೆಂಟ್ ಮಾಡಿ ಗುರು ಪೋಯ್ರೆ ಗುರು ಓ ಗುರು ಪೋಯ್ರಾ ಒಳ್ಳೆ ಓಕೆ ರಾಜ್ಕುಮಾರಿ ಅವರೇ ನೀವು ರೆಸ್ಟ್ ಮಾಡಿ ರಾಜ್ಕುಮಾರಿ ಅವರೇ ನಿಮ್ಗೆ ಈಗ ರೆಸ್ಟ್ ಮಾಡಿ ರಾಜ್ಕುಮಾರಿ ಅವರೇ ಥ್ಯಾಂಕ್ ಯು ಸೋ ಮಚ್ ರಾಜ್ಕುಮಾರಿ ಆನ್ ಇಪ್ಪೆ ಓಕೆ ಸಿಸ್ ಓಕೆ ನಿನ್ನ ನೋಡಲೆಂತೋ ಇರ್ಲಿ ಬಿಡಿ ಸದ್ಯಕ್ಕೆ ಕನ್ನಡ ಬರುತ್ತಲ್ಲ ಬದುಕಿತ್ತು ನನ್ನ ಜೀವ ಹೌದೌದು ನಿಮ್ಗೆ ಕನ್ನಡ ಬರ್ತದಲ್ಲ ಹಾಗೆ ನನಗೆ ಕೂಡ ಸ್ವಲ್ಪ ಒಳ್ಳೇದಾಯ್ತು ಇಲ್ಲದಿದ್ರೆ ಹೇಗೆ ಅರ್ಥ ಮಾಡಿಸುದಲ್ವಾ ಕಷ್ಟ ಆಗ್ತದೆ ಇಲ್ಲದಿದ್ರೆ ಕನ್ನಡ ಬಂದ್ರೆ ಒಳ್ಳೇದು ನಮ್ಗೆ ಕನ್ನಡ ಬರ್ತದೆ ತುಳು ಬರ್ತದೆ ಹಾಗೆ ರೆಸ್ಟ್ ಕರ್ಮ ರೆಸ್ಟ್ ಮಲ್ಪಲೇದು ರಾಜಕುಮಾರಿ ತೀರ್ ಇತ್ತೆ ಇನ್ನು ಎನ್ನಡೆ ರಾಜಕುಮಾರಿ ಬೈದಿನತೆ ಇನ್ನಿತ್ತು ರೆಸ್ಟ್ ಇದೆ ಅಯ್ಯೋ ದೇವ ಓದ ಪರೊಂಡತೆಯೇ ಅತ್ತನೇ ಪೂಜೆ ಇತ್ತ ಜೋಕ್ಲೆಗು ನಮಕ್ ಏರು ಓದಪ್ಪದೇರು ಇತ್ತ ಜೋಕ್ಲೆ ನಮ್ಮ ಓದಪ್ಪೋಡು ಎನ್ನೊಂದು ಟ್ಯೂಷನ್ ಪೋತುಂಡು ಮಾರೆ ಬತ್ತಿವಕ್ಕ ಒಂದು ಈತು ಮಲ್ಲ ಪೇಪರ್ ಕೊಡ್ತೇವೆ ರಿವಿಷನ್ ಪೇಪರ್ ಕೊಡ್ತೀರ ಆಯ್ತಾ ಆನ್ಸರ್ ಮಲ್ಪೋಡು ಬತ್ತಿವಕ್ಕ ಕೋಟ್ಯಾನ್ ಪೂಜಾರಿ ಬಂದ್ರು ಹಾಯ್ ಕೂ ಅಂತ ಹೇಳ್ತಾ ಇದ್ದಾರೆ ಹಾಯ್ ಕೋಟ್ಯಾನ್ ಪೂಜಾರಿ ಅವರೇ ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡದಿದ್ರೆ ಒಂದು ಕೊಡಿ ಲೈಕ್ ಕೊಡಿ ಕನ್ನಡ ಬರಲಿಲ್ಲ ಅಂದ್ರೆ ಓಡಿ ಹೋಗ್ತಾ ಇದ್ದೆ ಮಾರ್ರೆ ಹೌದೌದು ನನಗೆ ಕನ್ನಡ ಆದ್ರೂ ಬರ್ತದೆ ನನಗೆ ನಿಮ್ಗೆ ಕನ್ನಡ ಆದ್ರೂ ಬರ್ತದೆ ನಡೀತದೆ ಅಲ್ವಾ ಇಲ್ಲದಿದ್ರೆ ನೀವು ಓಡಿ ಹೋಗ್ತಿದ್ರಿ ಬಾನುಸಿಸ್ ಮತ್ತೆ ಹಾಯ್ ಬಾನುಸಿಸ್ ವೆಲ್ಕಮ್
ಮಿಸಿಸ್ ಕಾಫಿ ಬರಿಯಾರೆ. ಕೋಟೆಯನ್ ಪೂಜಾರಿ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೋಟೆಯನ್ ಪೂಜಾರಿ ಅವರು. ಎಂಚೊಲ್ಲರು ಹುಷಾರಿಲ್ಲ ಹುಷಾರಿಲ್ಲ ನೀರೆಂಚೊಲ್ಲರು ಚಾ ಪರಿಯಾರ ಕಾಫಿ ಆಂಡ ಕೇಳೋದಿಲ್ಲ. ಕಾಫಿ ಆಗಿದೆ ಕೋಟೆಯನ್ ಪೂಜಾರಿ. ಕಾಫಿ ಆಂಡ್ ನೋಡಿ ಹೇಮಂತ್ ಅವರೇ, ಮಹೇಂದ್ರ ಅವರೇ, ಇಲ್ಲಿ ನೋಡಿ ಬಾನಿಸಿಸ್ ಇದ್ದಾರೆ, ಮತ್ತೆ ನಮ್ಮ ಕೋಟೆಯನ್ ಪೂಜಾರಿ ಇದ್ದಾರೆ. ಎಲ್ಲರಿಗೆ ಗಿಫ್ಟ್ ಕೊಡೋದಾದ್ರೆ ಕೊಡಿ ಆಯ್ತಾ. ದುರ್ಗಸ್ ಕಾಫಿ ಆಂಡ್ ದುರ್ಗಸಿಸ್ ಹಾ ಪರಿಯ ಪರದಿಲ್ಲ ಎನ್ನಲ ಆಂಡ್ ದೇವಸ್ಥಾನ ಪೋದಿತ್ತಾರೆ ಬಾನಿಸಿಸ್ ಕೊಡೆ ಗ್ರಾಣತೆ ದೇವಸ್ಥಾನ ಮಿನಿ ಪೋಯರ. ಸುವರ್ಣ ಪ್ರಾಪರ್ಟೀಸ್ ಅವ್ರು ಬಂದರು ಸೊಲ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುವರ್ಣ ಅವರೇ, ವೆಲ್ಕಮ್. ಸುವರ್ಣ ಅವರೇ, ಕಾಫಿ ಆಯ್ತಾ ನಿಮ್ಮದು? ದುರ್ಗಾಸಿಸ್ ಯಾನ್ ಪಿದೈ ಪೋಂಡುಲ್ಲೆ. ಓಕೆ ಬಾನ್ವಿಸಿಸ್ ಮಲ್ಲಿಜ್ಜಿ ಅವೇ ಮಲ್ಲಿಜ್ಜಿ ಹೋದು ಬಲೆ ಓದಿತ್ತೆ ಬನದಲ್ಲಿ. ಬಾನ್ಮೀಜಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಸುವರ್ಣ ಅವರು. ನಾನು ಸ್ವಲ್ಪ ಜಾಸ್ತಿ ಕಾಮೆಂಟ್ ಮಾಡ್ತೇವೆ ಮಾರ್ರೆ. ಗೊತ್ತಾಯ್ತು ನಾವು ಕೂಡ ಸ್ವಲ್ಪ ಕಾಮೆಂಟ್, ನಾವು ಕೂಡ ಜಾಸ್ತಿ ನೆಗಡೋದು ಸ್ವಲ್ಪ ಜಾಸ್ತಿ ನಾವು ಯಾವುದಕ್ಕೂ ಕೂಡ. ಆಯ್ತಾ ಮಹೇಂದ್ರ ಅವರೇ, ಏನಾದರೂ ನಿಮಗೆ ಅರ್ಥ ಆಗದಿದ್ದರೆ ಕೇಳಿ ಆಯಿತಾ. ನಾವು ಮಾತಾಡುವಾಗ ನಿಮಗೆ ಅರ್ಥ ಆಗದಿದ್ದರೆ ಕೇಳಿ ಆಯಿತಾ. ಬಾನಿಸಿಸ್ ಇನಿ ಪನದಲ್ಲೇರು ಅಂದಂದು ಇನಿ ಮಾತೆಲ್ಲ ದೇವಸ್ಥಾನ ಹೋಗ್ಬೇರು. ಚಾ ಮಾತ್ರ ಪನದಲ್ಲೇರು, ಚಾ ಮಾತ್ರನಾ ಕಾಫಿ ಇಜ್ಜಾ? ಓಕೆ ಅವು ಹಿಂಗಲ್ಲ ಹಂಚಿನಿ ಅತ್ತೆ ನಾನು ಕಾಫಿಲ ಬರ್ಪೆ ಯಾರು ಮಾತ್ರ ಬರ್ಪೆ. ಚಾ ಕಾಫಿ ಮಾಲ್ಟ್ ಪೂರ ಬರ್ತೀನಿ ಕೇಂದ್ರಿಚ್ಚಿ ಲವಕವು ಲಾಪುಡು, ಚಾ ಲಾಪುಡು, ಕಾಫಿ ಲಾಪುಡು, ಮಾಲ್ಟ್ ಲಾಪುಡು. ಬೊಲ್ಪು ಗೋಪನದಲ್ಲಿ ನಂದೆ ಬೊಲ್ಪು ಗಂದಂದು ಕಾಣೆ ಮಾತೆಲ್ಲ ಹೋದು ಒಂಜಿ ದೇವರಿಗೆ ಎಳ್ಳೆಣ್ಣೆ ಪಾಡ್ದು ಬರ್ಪಿರತಿ. ಮಹೇಂದ್ರ ಅಣ್ಣ ಕಾಫಿ ಅಣ್ಣ ಅಂತ ಕೇಳ್ತಾ ಇದ್ದಾರೆ ಕೋಟೆಯನ್ ಪೂಜಾರಿ ಅವರು. ಎಂಕುಲ್ಲ ಪೂರ ಬರ್ಪ ಮನದಲ್ಲಿರು. ಓಕೆ ಅದೇ ಪೂರ ಪರೋಡು ಅದೇ ಕಾಫಿ ಟೀ ಮಾಲ್ಟ್ ಬಕ್ಕ ಜ್ಯೂಸು ಅವು ಪೂರ ಪರೋಡು. ಇದೇನ ಊರು ಹೋಲಿ ಎನ್ನ ಸುರತ್ ಕಲಿಯೇ. ಶಶಿಕಾಂತ್ ಬ್ರೋ ಬರ್ತೆ. ನೀವು ಲೈವ್ ಓನರ್ ಅವ್ರಿಗೆ ಲಡೈ ಮಾಡೋದು ಎಲ್ಲಿ ಲಡೈ ಮಾಡೋದು? ನಾನೆಲ್ಲಿ ಇದ್ದೇನೆ, ನಾನು ಲಡೈ ಮಾಡೋದಿಲ್ಲ. ಎಲ್ಲಿಯಾ ಶಶಿಕಾಂತ್ ಬ್ರೋ? ಎಲ್ಲಿ? ನಾನು ಲಡೈ ಮಾಡೋದಿಲ್ಲ, ನಾನು ಇಲ್ಲಿಯೇ ಕುತ್ಕೊಂಡಿದ್ದೇನೆ. ಯಾರ ಹತ್ರ ಲಡೈ ಮಾಡಿದ್ದೆ ಮಾರ್ರೆ ನಾನು? ಈಗ ಶಶಿಕಾಂತ್ ಬ್ರೋ ಹೇಳ್ತಾ ಇದ್ದಾರೆ, ಒಂದು ಕತೆ ಹೇಳ್ತಾರೆ ನೋಡಿ. ಈಗ ನಾನು ಯಾರ ಹತ್ರ ಕೂಡ ಇದು ಗಲಾಟೆ ಮಾಡೋದಿಲ್ಲ. ಎಂಗ್ಲಿ ಅಮಲಿತ್ತಿನ ಬರೆಯರೆ ಅಡ್ಡೆ ಅವು ಎಂಗ್ಲಿಗೆ ಆಪಚ್ಚಿ ಅವು ಎಂಗುಲ್ ಪರ್ಪುಜೆ ಸುವರ್ಣ ಪ್ರಾಪರ್ಟಿಯೋ ಪರಿಯರ ಹೆಂಗೆ ಗೊತ್ತಾಡಿತ್ತೆ ಈ ರಂಚನೆ ಎನ್ನುವಾರಂದು ಅವು ಬಿಲ್ಕುಲ್ ಪರ್ಪುಜೆ ಎಂಗುಲ್ ಪರ್ಪುಜ ನಿಕ್ಲಿಗೆಡ್ಡೆ. ಎಂಕ್ಲಿಗೆ ಅಮಲಿತ್ತಿನ ಪರಿಯರ ಅಡ್ಡೆ ಪೋಡು. ಮೊನ್ನೆ ನೀವು ಪ್ರೀತಿಯಕ್ಕನ ಲೈವ್ಡು ಯಪ್ಪಯೇ ಯಾಂದಲಗಡೆ ಹೊಲ್ದಿಚ್ಚಿ ಮಾರೆ ಖಾಲಿ ಶಶಿಕಾಂತ್. ನಾವು ಸುಮ್ಮನೆ ಮಾತಾಡುದು ಹಾಗೆ. ಲೈಕ್ ರನ್ ಅಂತಿದ್ದಾರೆ ಹರೀಶ್ ಅವರು. ಥ್ಯಾಂಕ್ ಯು ಹರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಬರ್ತೀರು. ಹಾಯ್ ಸಿಸ್ ಪನದಲ್ಲೇರು. ಹಾಯ್ ಶಾಂತ ಸಿಸ್ ವೆಲ್ಕಮ್. ಚಾಪರಿಯರೇ ಹಾಯ್ ಶಾಂತಕ್ಕ ಪನದಲ್ಲೇರು. ಕಾಫಿ ಆಂಡ ಅದೆಲ್ಲ ಬರಲ್ಲಪ್ಪ ನನಗೆ, ಕಾಫಿ ಅಭ್ಯಾಸ ಇಲ್ಲ. ಕಾಫಿ ಆಡೋದು ನಿಮಗೆ ಬರ್ತದೆ ತುಳು ಅಲ್ವಾ ಮಹೇಂದ್ರ ಅವರೇ? ತುಳು ಬರ್ತದೆ ನಿಮಗೆ.
ಹಾಯ್ ಶಶಿ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಅವು ಶಶಿಕಾಂತ್ ಬ್ರೋ ಅದು ಸುಮ್ಮನೆಯಾ, ನಮಗೆ ಮಾತಾಡುದು ಅಷ್ಟೇ, ನಾವು ಗಲಾಟೆ ಮಾಡುದಿಲ್ಲ ಮಾರ್ರೆ. ನಾವು ಸ್ವಲ್ಪ ವಿಷಯ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳುದು ಅಷ್ಟೇ, ಅದು ಗಲಾಟೆ ಎಲ್ಲ ಇಲ್ಲ ನಮ್ದು. ಅದೇ ಶಾಂತಿಸ್ ಇರು ಪೋಡಿದು ಪೋಯಾರೆ ಶಶಿಕಾಂತ್ ಬ್ರೋ, ಗಲಾಟೆ ಬಂದು ಪೋಡಿದು ಪೋಯಾರ. ಪ್ರೀತಿಸಿ ಸುಳ್ಳೇರು ಅದಕ್ಕೆ ನಾನು ಓಡಿದ್ದು ಮತ್ತೆ. ಹೌದು ಗೊತ್ತಾಡು ಅತ್ತೆ ಬಲ್ತಬಹುದು ಐಡು ಹಿಡ್ಕೊಂಡು ತೂಪಿನ ಅದೇ ಮಕ್ಕ ತೆಡ್ಡ ಪುಣ್ಣಿಕ್ಲಿಗೆ ಎಲ್ಲ ಗಲಾಟೆ ಆಗ್ತದೆ. ಅದೇ ಶಶಿಕಾಂತ್ ಬ್ರೋ ಅಲ್ವಾ ಶಶಿಕಾಂತ್ ಬ್ರೋ, ನಿಮಗೆ ಎಷ್ಟು ಒಳ್ಳೇದಾಗ್ತದೆ ನಾವೆಲ್ಲ ಗಲಾಟೆ ಮಾಡಿದ್ರೆ ನೀವು ಹೈಡಲ್ಲಿ ಹೋಗಿ ನಿಲ್ತೀರಲ್ವಾ. 8 ಗಂಟೆಗೆ ಸ್ಟಾರ್ಟ್ ಮಾಡಿದಾರೆ ಸಿಸ್ ಲೈವ್. ನಾನು 4 ಕಾಲ ಆಯ್ತು ನಂದಿ ಶಾಂತ ಸಿಸ್, 4 ಕಾಲ ಆಯ್ತು. ಸ್ವಲ್ಪ ಬರ್ತದೆ ಅಷ್ಟೇ, ಸ್ವಲ್ಪ ಬರ್ತದೆ ಅಲ್ವಾ. ಚಾ ಆಡಿ ಸಿಸ್ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಓಡಿದ್ದು. ಅದುವೇ ನನಗೆ ಗೊತ್ತಾಯ್ತು ನೀವು ಹಾಗೆ ಹೇಳುವಾಗ, ನೀವು ಹೆದರಿ ಓಡಿದ್ದಂತ ನನಗೆ ಅನಿಸ್ತು. ಮತ್ತೆ ಎಲ್ಲ ಐಡಲ್ಲಿ ಹೋಗಿ ನಿಲ್ತಾರೆ. ನಾನು ಈಗ ಗಲಾಟೆ ಮಾಡ್ತೇವೆ, ಈಗ ಯಾರಾದರೂ ವಿಷಯ ಹೇಳಿದೆ, ಯಾರ ಹತ್ರ ಯಾವುದಾದ್ರೂ ವಿಷಯ ನೋಡಿ, ಈಗ ಐಡಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಎಂಚ ಉಲ್ಲಾರಿಸಿರ್ತಿ. ಇತ್ತೊಂಚೂರು ಹುಷಾರಿಲ್ಲ ಮರ್ದು ಪೋಯರುಂಡಿಗೆ ಮರ್ದು ಪೋಪೆ ಅಂತೆ ಪಕ್ಕ ಚೂರು ಲೇಟ್ ಪೋಪೆ ಒಂಚೂರು ಓದ್ ಬರ್ಪೆ ತರೆಬೇನ ಕಮ್ಮಿ ಇಂಚಿ ಚೂರು ಗಳಿಗಳಿಗೆ ನೆಟ್ಟೆ ಬೇನಪಿ ನೆಟ್ಟೆ ಶೀತಳವು ಸ್ವರ ಚೇಂಜ್ ಆತನತೆ, ಸ್ವರ ಚೇಂಜ್ ಆತನತೆ. ಆರು ದೇವಸ್ಥಾನ ಪೋಯಿರು, ದೇವಸ್ಥಾನ ಪೋದ್ ಬರ್ತೆ ಕೊಂಚೂರು ಮರ್ದು ಪೋದ್ ಬರ್ಪೇನೆ ಅಪ್ಪಗೆಲ್ಲ ಬೆಂಡ್ ಬಂದ್ಪೇನೆ ಅಂದು ಸಿಸ್ಸು ಪನಗುರಿ ನಂದು ಅವು ಮಸ್ತ್ ನೆಟ ಈತು ನೆಟ ಕುತ್ತಿಲ ಕಾಪುನು ಗೊತ್ತಾಣೆ. ಅವು ಶೀತ ಗಟ್ಟಿ ಆಯ್ತು ನಾನು ನೆಟೆ ಮಕ್ಕ ನೆಟೆ ಅಂತೆ ಚಾಂಡೆ ಪನದ್ರೆ ಚಾಂಡಿ ಶಶಿಕಾಂತ್ ಚಾಂಡು ಮರ್ದಿಗೆ ಒಡೆ ಒಲ್ಪ ಡಾಕ್ಟರ್ ಹುಷಾರಿಜಿನ ಮಲ್ಲೆಜ್ಜಿ ನಮಕ್ ಮರ್ದು ಕೊಡ್ತೇರು ಎಂಕ್ ನಿದ್ರೆ ಸಿಸ್ ಮಲ್ಲೆಜ್ಜಿ ಅವ ಹೆಂಗೆ ಗೊತ್ತಾಡಿ ನಿದ್ರೆ ಮಲ್ತೊಂದುಲ್ಲ ಏನಿತ್ತೆ 4 ಗಂಟೆ ಪಕ್ಕ ನೀವು ಸ್ಟಾರ್ಟ್ ಮಾಡ್ತೀನಿ ಮಲ್ಲೆಜ್ಜಿ ಶಾಂತ ಸಿಸ್ ಏನ್ ಮಾಡ ಆಣೆ ಬರ್ತೀನಿ ಪಂದಿನತೆ ಗ್ಯಾರಂಟಿ ಇತ್ತು ಜೊತೆನೆಲ್ಲ ಇದೆಲ್ಲ ಕಾಣೆ ಬರ್ಪೇವೆ ಹೆಣ್ಮ ಕಾಲು ಹೆಣ್ಮರೆತ್ತುಲೈ ಬರ್ಪೆಲ್ಲ ಲೈವ್ಗೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಉಲ್ಲೆ ಬರೋದಿಲ್ಲ ಗೊತ್ತುನ ಜಾಗ ಡಿಲೀಟ್ ಮಾಡ್ಬಿಡು ಅದೇ ಅವೊಂದು ಆಪ್ಷನ್ ಇತ್ತು ದೊಡ್ಡು ಸುವರ್ಣ ಪ್ರಾಪರ್ಟಿ ಅವೇ ಓಪುರ ಗೊತ್ತುನದು ಅವಿಂದ ಪಕ್ಕ ಡಿಲೀಟ್ ಮಾಡ್ದೋಡು ಅದೇ ಶಾ ಅವು ಇರೇಗ ಅವಾಗ ಒಂದು ಇರೇಗ ಐಡಿಯಾ ಇತ್ತ ಐಡಿಯಾ ಬರ್ತೀನತೆ ಅಂಚ ಬಂಗ ಅಪ್ಪ ನಮಗೆ ಅಪ್ಪಗ ಐಡಿಯಾ ಬೈದು ಇತ್ತೆ ಓಡೇ ಡಿಲೀಟ್ ಮಾಡ್ಪುನು ಇತ್ತು ಸೇರ್ಪಾರ್ಲ ಅಪ್ಪಜಿದ ಅಲ್ಲ ಡಿಲೀಟ್ ಓಡೇ ಮಾಡ್ಪುನು. ಶಾಂತಿ ಸಪೋರ್ಟಿಂಗ್ ಲೇರು ಶಾಂತಿ ಸಾಯಿ ಪನದ ಪ್ರಸದನ್ನೇ ಬರ್ತೀರಾ. ಹಾಯ್ ಪ್ರಸದನ್ನ ವೆಲ್ಕಮ್. ಚಾ ಪರಿಹಾರ ಗುಡ್ ನೈಟ್ ಶಾಂತಕ್ಕ ಇದು ಬೇಗ ಗುಡ್ ನೈಟ್ ಶಾಂತಿ ಈ ಜೊತೆ ಅಕ್ಕಿನ ಜೈಕಿರಿ ಗುಡ್ ನೈಟ್ ಪ್ರಸಾದ್ ಉಲ್ಲೆಗೆ ಅರೆ ರಾಜ್ಕುಮಾರಿ ರೆಸ್ಟ್ ನಿಂತೀರು ಅರೆ ರೆಸ್ಟ್ ಕೊಡ್ತೀನಿ ರಾಜ್ಕುಮಾರಿ ಬೈದೀನಿ ಶಾಂತಿ ಸಿಸ್ ರಾಜ್ಕುಮಾರಿನ ಗುರ್ತೊಂಡೇರಿಗೆ ಬಲ್ಲೆ ತುಕ ರಾಜ್ಕುಮಾರಿ ಏರೊಂದು ಪಲ್ಲೆಗೆ ತುಕ ಮಾತೇನ ರಾಜ್ಕುಮಾರಿ ಏರೊಂದು ಪಲ್ಲೆಗೆ ಗುರ್ತಾಂಡ ದಾದ ಶಶಿ ಬ್ರೋ ಓಕೆ ನಂದು ಆಯ್ ಪ್ರಸಾದ್ ಬ್ರೋ ನೇ ಶಾಂತಿ ಸಿಸ್ ಶಶಿ ಬ್ರೋ ಇದ್ದಾರೆ ಮುರಾನಿ ನಮ್ಮ ಗಲಾಟೆ ಮಾಡ್ತೀನಿ ಅಂತೆ ಪ್ರೀತ್ ಸಿಸ್ನ ಲೈವ್ಡು ಗಲಾಟೆ ಮಾಡ್ತೀನಿ ಇಂದು ಮೇರು ಬಂದಿನಿಗೆ ಮಾರ್ರೆ. ಶಶಿ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳಿ ತರೆತ ಸುತ್ತ ನೀರುಳ್ಳಿ ಪೂಜಿಲೆ ಕಮ್ಮಿ ಹಾಪುಡು ಯಾನು ಹೊರ ತೂತಿ ತರೆತ ಸುತ್ತ ಫುಲ್ಲು ಉಂಡತೆ ನೀರುಳ್ಳಿ ಫುಲ್ಲು ನಡೆ ಕಟ್ಟಿದ್ದೀನಿ ಮಾರ್ರೆ ಕಟ್ಟುದುಂಡತ್ತಿ ಆ ತರೆಬೇನೆ ಓಲ್ ಕಮ್ಮಿ ಹಾಪುಂಡಿಗೆ ಜೋರೇ ನಿವಕ್ಕ ಇಂಕ್ ತರೆಬೇನೆ ನೀರುಳ್ಳಿ ಕಟ್ಟದೇನು ಹೊರ ಅದಕ್ಕ ನೀರುಳ್ಳಿದ ಸಾರಿ ಬಡ್ ಚಂದ ಮತ್ತೆ ಬರ್ತೇವೆ ನಾವು ಸ್ವಲ್ಪ ಕೆಲಸ ಉಂಟು ಮುಗಿಸಿ. ಓಕೆ ಮಹೇಂದ್ರ ಅವರೇ ಥ್ಯಾಂಕ್ ಯು ಸೋ ಮಚ್. ಒಂದು ಮೆಸೇಜ್ ಹಾಕಿದೆ ನಾನು ನಿಮಗೆ ರಿಟರ್ನ್ ಮಾಡಿದ್ದೇನೆ ನನ್ನ ಲೆಕ್ಕದಲ್ಲಿ, ಮಾಡಲಿಲ್ಲದಿದ್ದರೆ ಮತ್ತೆ ನಾವು ಮತ್ತೆ ಮಾಡ್ತೇನೆ ಆಯಿತಾ. ಒಂದು ಕಮೆಂಟ್ ಹಾಕಿಬಿಡಿ ಆಯಿತಾ. ಪ್ರಸಾದನ್ನೇ ರಾಜಕುಮಾರಿ ಇತ್ತನ್ನ ಯಾನೆ ಏನ ಮಲ್ಪೋಡು ತುಳಿ ರಾಜ್ಕುಮಾರ್ನ ಗುರ್ತೊಂಡ ಮಲ್ಲೆ ನೀರು ಏನಲ್ಲ ಮಲ್ಪೊಚ್ಚಿ ಸೇವೆ ಮಲ್ಪೋಡು ಅప్పుడు ಅರೆ ಗಾಳಿ ಬಾಳ್ಳೆ ಗಾಳಿ ಆ ರೆಸ್ಟ್ ಮಲ್ದೊಳ್ಳೆಯರು ಬೀಸಣಿಗೆ ಇತ್ತನ ಎಂಚ ಗಾಳಿ ಬಾಳ್ಳೆ ರಾಜ್ಕುಮಾರಿಗೆ ಶಾಂತಿ ಸಪೋಟ ಇತ್ತನ ಧೈರ್ಯ ಈತೇನೆ ಧೈರ್ಯ ಶಶಿ ಬ್ರೋ ಅಂದಿ ಯಾರಿಗೆ ಆತಿದೆ ಯಾರ್ಪೋದು ಲಾಸ್ಟ್ ಬಿತ್ತು ಐದು ಹಿಡ್ಕೊಳ್ತೀನಿ ನಾನೇ ರಾಜಕುಮಾರಿ ತೆಲ್ತೋದುಂಡು ದರ್ತದ್ದು ಪೆಯ್ಯ ರಾಜಕುಮಾರಿ ದರ್ತದ್ದು ಪುಟ್ಪೆ
ಎನ್ನ ಸುದ್ದಿಗೆ ಬರೊಚ್ಚಿ ಏ ಪ್ರಸ್ತ ನಾವು ರಾಜಕುಮಾರಿ ಐಕ್ ಅಂಚ ಪಂಡವಲ್ಲಿ ನಮ್ಮ ಆಯ್ತ ಸೇವೆ ಮಲ್ಪೊಡು ಇದು ನಮ್ಮ ಲೈವ್ಗೆ ರಾಜಕುಮಾರಿ ಬೈದುಂಡು ಐಕ್ ನಮ್ಮ ಮೇಯ್ನ್ ದಾದ ಪಂಡ ಆಯ್ತ ಸೇವೆ ಮಲ್ಪೊಡು ಶಾಂತಕ್ಕ ಬೈಯಗ್ ಜೆಪ್ಪರೆ ಬಲ್ಲಿ ಆರು ಎಕಡೆ ಜೈದಿರಿ ಮಧ್ಯಾಹ್ನ ಜೈದಿನಾರು ಬೈ ಹೇಳಕ್ಕಿನಿ ಪ್ರಸಾದ್ ಪನ್ಪೇರು ಅಂಚಂಡ ಇರಗಿಡಿ ಈರುಳ್ಳಿ ಆಪುಜಿ ತಾರೆ ಮಲ್ಲ ಉಂಡದು ಸತ್ಯ ಇರು ಪಲ್ಲಕ ನೀರುಳ್ಳಿ ಆಪುಜಿ ಯಾನ್ ಬರ ತರೆಬೇನೆ ಕಟ್ಟದು ಕುಲ್ದಿನಿ ಆಪುಜಿ ಜೂ ಜೂ ಜಾಸ್ತಿ ಸ್ಟಾರ್ಟ್ ಆಯ್ ನಿಂಗೆ ಬಕ್ಕ ನೀರುಳ್ಳಿ ಬರ್ಚಿ ಬೋಳೆ ಬರ್ಚಿ ಕಾಲಿ ಕಜಿಪ್ಪುಗು ಮಾಡು ನೀರುಳ್ಳಿ ಅಂತ ಇನ್ನು ತರೆ ಕಟ್ಟಡವರೆ ಆಪುಜಿ ರಾಜ್ಕುಮಾರಿ ಅವರು ನಗ್ತಾ ಇದ್ದಾರೆ. ಓಕೆ ಓಕೆ ಕಮೆಂಟ್ ಹಾಕ್ತೀರಾ ಅದಕ್ಕೆ ನೆರಳೆಲ್ಲ ಪನ್ಪುಜಿ ನೀರುಳ್ಳಿ ಕಟ್ಟಲೆ ಎಂದು. ಓಕೆ ಓಕೆ ಮಹೇಂದ್ರ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಇಷ್ಟೊತ್ತು ನಮ್ಮ ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಿಗ್ಗೆ 8 ಗಂಟೆ ನಂತರ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ ಆಯ್ತಾ. ನಿದ್ರೆ ಬತ್ತಲ್ಲದ ಅದೇ ಮಲ್ಪೋಡು ಶಶಿಬ್ರ ನಿದ್ರೆ ಬತ್ತಲ ಜೆಪ್ಪುನೆ ಅದೇ ಐಟ್ ದಾಲೊಂದು ಇಜ್ಜಿ ರಾಜ್ಕುಮಾರಿಗೆ ಮಾಲ್ಟು ಕೊರ್ಲೆ ರಾಜ್ಕುಮಾರಿಗೆ ಯಾನ್ ಪೂರ ಕೊರ್ತೆ ಅರೇನು ಕೊಲ್ಲದಿತ್ತೆ ಯಾನ್ ಪಂಡೆ ಪ್ರಸಾದ್ ಬ್ರೋ ನಕೊಬ್ರು ಬರ್ಪೇರು ಇರೇಗೊಂತೆ ಗಾಳಿ ಪೂರ ಬೀಜ ಬೀರಿ ರಾತ್ರಿ ರೆಸ್ಟ್ ಮಲ್ಪಲೆ ಪಂಡೆ ಅನ್ ಅಂಚೆ ಈರ್ಲ ಬರ್ತಾರೆ. ಸೂಜಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಾಜಕುಮಾರಿ ದಾನೆ ಪನದಲ್ಲಿರು ರಾಜಕುಮಾರಿ ಗೊತ್ತಾಯ್ತಾ ಸುವರ್ಣವರಿ ರಾಜಕುಮಾರಿ ಯಾರಂತ ಗೊತ್ತಾಯ್ತಾ? ಗೆಸ್ ಮಾಡಿ ಅಂತ ಗೆಸ್ ಮಾಡಿ. ಶಾಂತ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸೂಜಿ ಯಾನು ಪರಂದುಲ್ಲೇರು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಜಿ ಯಾನ ಯಾರಂತ ಹೇಳಿ ಅಂತೆ, ಯಾರಿಗೆ ಗೊತ್ತಾಯ್ತಾ? ಶಾಂತ ಸಿಸ್ರಿಗೆ ಗೊತ್ತಾಂಡೆ ರಾಜಕುಮಾರಿ ಏರಂದು ಏನವು ರಾಜಕುಮಾರಿ ಗೆಸ್ ಮಾಡ್ಲಿ ಏರಂದು. ಸುವರ್ಣ ಅವರೇ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ರಾಜಕುಮಾರಿ ಏರಂದು ಪಲ್ಲೆ. ಶಶಿಕಾಂತ್ ಬ್ರೋ ರಾಜಕುಮಾರಿ ಏರಂದು ಗೊತ್ತಾಂಡೆ ಎರೇಗ್ಲು ಗೊತ್ತುಜಿ ಬರ್ರೆ. ಪ್ರೀತಿ ಸಿಸ್ ಲಚ್ಚುವ ಅವರ ಹಚ್ಚಿ ಪ್ರೀತಿ ಸಿಸ್ ಅವು. ಸಂಗೀತ ಅಕ್ಕ ಗೊತ್ತಿತ್ತು ಬಂದು ಊರಾಕ್ಲಿದ ಗೊತ್ತಾ ಗೊತ್ತಿತ್ತು ಈ ಪ್ರಸಾದ ಆಯ್ಜಿ ಎಲ್ಲಿಯ ರಾಜಕುಮಾರಿ ನೀವು? ಉಡುಪಿ ರಾಜಕುಮಾರಿ ಅವರು ಉಡುಪಿಯಿಂದ ಬಂದದ್ದು. ಇವತ್ತು ನಮ್ಮ ಲೈವ್ಗೆ ಪಾದಾರ್ಪಣೆ ಮಾಡಿದ್ದಾರೆ ರಾಜಕುಮಾರಿ ಅವರು. ಪ್ರಸಾದ್ ಅಂದು ಅಯ್ಯೋ ದೇವ ಓ ಗಂಡು ಗೈ ತೂಲೆ ಸುವರ್ಣ ಮಲ್ಪುಣ್ ತುಲೆ ಸುವರ್ಣ ತುಲೆಗೆ ಪನ್ಪುನು. ನಾನು ಉಡುಪಿಯ ರಾಜಕುಮಾರಿ. ಹೌದೌದು ಉಡುಪಿದ ರಾಜಕುಮಾರಿ ಇವತ್ತು ಬಂದದ್ದಷ್ಟೇ. ಬೇರೆ ಹೋದವನಿಗೆ ಜೋಕುಲೆಲ್ಲ ರಾಜಕುಮಾರಿ ಬರೀಪೇರ ಅಂತ ಪೇಪರ್. ಅಯ್ಯೋ SVM ಅಂತ ನಗ್ತಾ ಇದ್ದಾರೆ. ಶಾಸ್ತ್ರ ತೆಲ್ತಂದಿಲ್ಲೇರು ಅಂದಿಯ ಜೋಕ್ಲೆಗೆ ಹೋದವನಿಲ್ಲರಿಗೆ ರಾಜಕುಮಾರಿಲಿ ಬರೀಪೇರ ಅಂದು ಜೋಕಲು ಇತ್ತೆಂಗೆ ನೆರ್ಪೇರು ಬಿಡಿಸಿದ್ದೀರಿ ಕುಸಲ ಅಪ್ಪಣೆ ನಾನು ಓದವನಿಲ್ಲ ಮಂದಿ ಓದವನೆ ಬಂಗೋಯ್ತು ಗೊತ್ತಿನ ಓದವನ್ ಪಂಡ ಹೊರಾಪುಣ ಅಕ್ಲೇನು ಓದಾರಿರ್ತಾರೆ. ನಮ್ಮಕ್ಕೆ ಒಂಜಿ ಪರೀಕ್ಷೆ ಕೊಡ್ತೇನೆ ಆತು ನಾನು ಕುಡ್ಲದ ಭೋಜ ಕುಮಾರಕ್ಕೆ. ಅಯ್ಯೋ ಇವರು ಭೋಜ ಕುಮಾರಗೆ ಎನ್ನ ರಾಜಕುಮಾರಿ ಬಾವಿಡುಲ್ಲೇರು ಅವು ಎನ್ನ ಮೋಕೆದ ಮೆಗ್ದಿ ಶಾಂತ ಸಿಸ್ ಬರೋದಿಲ್ಲ. ಓ ಪ್ರಸಾದ್ ಅನ್ನ ಯಾನು ಪೋಪೆ ಅಂದು ಮಾರ ಈ ಪೊಣ್ಣು ಲೈವ್ ಈ ಪೊಣ್ಣು ಲೈವ್ ತೂಪುಡಿಗೆ ಯಾರು ಬಂಜನೆ ಎಲ್ಲೇ ಒಂದೇ ಬರಬೇಕು. ಶಾಂತ ಸಿಸ್ ತೆಲ್ತದಲ್ಲೇರು ನಾನೇ ರಾಜಕುಮಾರಿ SVM ತೆಲ್ತದಲ್ಲೇರು SV ಬಂದು ಶಾಂತ್ ಶಶಿಕಾಂತ್ ತೆಲ್ತದಲ್ಲೇರು ಸುವರ್ಣ ಪ್ರಾಪರ್ಟೀಸ್ ತೆಲ್ತದಲ್ಲೇರು ಗಂಡು ಪ್ರೀತಿ ಗಂಡು ಪ್ರೀತಿ ಸಿಸ್ ಪ್ರಸಾದ ಹೆಂಗೆ ತೆಲಿಗೆ ಆರ್ಬಿಡಿ ಜೋಕುಲು ಅಂದಿಯೇ ನಮ್ಮ ಮೇಲೆ ಲೈವ್ಡುಪ್ನಾಗ ಕೊಲ್ಲಿಯಾಡ ಅಕುಲು ಅವೇನೇ ತೂಪಿ ಅಕುಲು ಪಾಠದ ಬಿತ್ತೊಂದು ಕೊರ್ಪುಜೇರು ಧ್ಯಾನ್ ಕೊರ್ಪುಜೇರು. ಬಾಬು ಓದುಲ ಇದಿನ ಬೆಲ್ಟ್ ಬಸೋದು ಬರ್ರೆ ಬಾಬು ಓದು ಜಿತ್ತೆ ಬಾಬುಲ ತೆಲಿಪುಣ ಅಂದಿ ಮಗಲವಾ ಲೈವ್ ಸೂಜಿ ಉಂಡು ಪ್ರಸಾದ್ ಬರೋದಿಲ್ಲೇರು ಬಾಬು ಜೋರು ತಿಮ್ಮಿಲ
ಇಮಿಲೆ ಸುರತ್ ಕಾಲಕ್ಕೆ ಒಂಜಿ ಗಂಡುಗಾಯಿ ಪಾಡ್ಲಿ ಗಂಡು ಗಂಡುಗಾಯಿ ಗಂಡುಕಾಯಿ ಪ್ರೀತಿ ಕೊಡೋದಿಲ್ಲ ಯಾನವೇ ಗಂಡುಕಾಯಿ ದಾದ ಗಂಡುಕಾಯಿ ಬಂತು ತೆಲ್ಪು ಅಲ್ಲ ಯಾರು ವಂಚನೆ ತೆಲ್ಪು ಇರುತ್ತೆ ಜೋಕುಲು ಪರೀಕ್ಷೆಗೆ ಏನಿಗೆ ಪ್ರೀತಿಸಿಗೆ ಪರೀಕ್ಷೆ ಜೋಗ್ಲಿ ನೆತ್ತ ಪುರ ಆನ್ಸರ್ ಕೇಳೋಡು ಗೊತ್ತಾಂಡೆ ದಾದ ಪಂಡೇರು ಸುವರ್ಣ ಪ್ರಾಪರ್ಟಿ ದಾದ ಪಂಡೇರು ಬಕ್ಕ ಶಾಂತಸಿಸ್ ದಾದ ಪಂಡೇರು ಶಾಂತಸಿಸ್ ಏಪ ತೇಳ್ತೇರು ಅವು ಪುರ ಕ್ವಶನ್ ಕೇಳೋಡು ಅಪ್ಪ ಜೋಕುಲು ಪನ್ಪ ಎನ್ನ ಅಮ್ಮಗೆ ಹೊರ ಪಂತೆ ಅಮ್ಮ ಪ್ರೀತಿಸಿನ ಲೈವ್ ಪೋಪುಚರೇರು ಕೇನು ಹೊರ ಇದು ಪ್ರೀತಿಸಿಸ್ ಹೆಂಗಲ್ಲ ಲೈವ್ದ ಪೂರೆಲ್ಲ ಒಂದು ಪುದರ್ ಬರ್ಪುಡಾಗ್ಲೇ ಏರ್ ಪೂರ ಯೂಟ್ಯೂಬ್ ಇಲ್ಲೇನ ಯಾಕಲ್ಲ ಪೂರ ಪುದರ್ ಬರ್ಪುಡು ವಾತೇಲಿಕ್ಕೆ ಅಂದಿಯೇ ತೆಲ್ ಸಾಕಾಗ್ಬಿಡು ಮಸ್ತ್ ದಿನ ನೋಡಿದ್ವು ಅಕ್ಕ ತೆಲಿಪುಡ ತೆಂಚ ಪೂರ ಬಾಕಿ ದೀತಿನ ತೆಲಿಪುಡ ಪೂರ ಯಾನು ಯಾನು ಅಡ್ಡ ಕಂಡಿದೆ ಅಲ್ಪ ಲೈವ್ ಮಲ್ತೊಂದಿತ್ತೆ ಅಲ್ಪ ಎದಾಲ ಕಂಡುಗಾಯ್ದ ಮರ ಪಪ್ಪಾಯದ ಮರ ತೋಜಿನ ಐಕ್ ಪನ್ಪಿನ ಅತ್ತೆ ಅಂದಂದೆ ಅಂತ ಓದಿತ್ತೆ ನೀರು ಅಲ್ಪನೆ ಮಲ್ಪುದು ದುಂಬತ್ತೆ ಇತ್ತೆ ಮಾತ್ರ ಪೇಸ್ಟ್ ಲೈವ್ ದುಂಬ ಅಲ್ಪನೆ ಅಂತ ಓದಿತ್ತೆ ಯಾನ ಬರೋದಿತ್ತಪ್ಪ ತೆಲಿಕೆದ ಬೊಳ್ಳಿ ಸಂಗೀತಕ್ಕಗೆ ಜೈ ಎಂಚಿನ ತೇಲಿ ಇವನು ಹೆಂಗ್ ಗೊತ್ತಾವಜಿ ಎಂಗು ಚೂರುಂದಣ ತಿರುಗಿತೆ ಹೇಮಂತ್ ಬರೋಡು ಹೇಮಂತಿ ತೆಂಗಿನೆರ್ಪೆ ಆರೊಂಜಿ ತೆಲೀಪುನೆ ಮಂಗಲಕ ಬಂತೆ ಎನ್ನ ಇಲ್ಲದವ ಪೂರ ಜನತ ಗುರ್ತ ಉಂಡು ಪನದಲ್ಲಿ ಅಂದಂದು ಎನ್ನ ಇಲ್ಲ ಅಂದಂದು ಮಾತಾರಣ ನವೀನ್ ಬ್ರೋ ಲೈವ್ ದುಂಬು ಕ್ವಶನ್ ಪುರ ಕೇನದಿತ್ತಿರತ್ತೆ ಅವಾಗ ಎನ್ನ ಮಗೆ ಬಂದಿನ ಅಮ್ಮ ನವೀನ್ ಬ್ರೋ ಲೈವ್ ಸ್ಟಾರ್ಟ್ ಆಡ್ ತೋಜೋಡಿಗೆ ಕ್ವಶನ್ ಕೇನು ಮೇರಿ ಬೇಗ ಆನ್ ಮಲ್ಪೆ ಲೈವ್ ಪನ್ಪಿನಿ ಭಾರಿ ಖುಷಿ ಆಗ್ಲಿಲ್ಲ ಕ್ವಶನ್ ಪುರ ಕೇನಾಡ ಅಕ್ಕುಲ್ಲ ಆನ್ಸರ್ ಮಲ್ಪೇರೈಕೆ ಈನ ಲೈವ್ ಇಲ್ಲಪ್ಪ ಕ್ವಶನ್ ಪುರ ಇತ್ತಿರತ್ತೆ ಪ್ರಿನ್ಸಿಸ್ ಅಪಗಲ ಓಕೆ ಮಾತೆಗ್ಲ ಬಾಯ್ ಪನಂದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಸಿಸ್ ರಾಜಕುಮಾರಿ ಅವರು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ನಾಳೆ ಏರ್ಪಡಿಸ್ತಾ ಇದ್ದೇವೆ ಇವತ್ತು ನನಗೆ ಪುರ್ಸೊತ್ತಿಲ್ಲ ಹುಷಾರಿಲ್ಲದ ಕಾರಣ ರಾಜಕುಮಾರಿ ನಾಳೆ ಕೂಡ ಬಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ ಅವೇ ಓಕೆ ಬಾಯ್ ಯಾನ್ಲ ಬರ್ಪೆ ಓಕೆ ಸುವರ್ಣ ಪ್ರಾಪರ್ಟಿ ಸರಿ ಥ್ಯಾಂಕ್ ಯು ಸೋ ಮಚ್ ಅವೇ ದುರ್ಗಾ ಅಕ್ಕ ಮಂಗಲ ಕಮಲ್ ನಾವು ಹೇಮಂತ್ರ ಡೈಲಾಗ್ ಹೇಮಂತ್ ವೈದ್ಯ ಶಾಂತಿ ಸಿಸ್ ಥ್ಯಾಂಕ್ ಯು ಸಪೋರ್ಟಿಂಗ್ ಲೇರು ಬಾಯ್ ಸಿಸ್ ಪಂದ್ರೆ ಬಾಯ್ ಓದಪಲ್ಲೆ ಅವೇ ಶಾಂತಿ ಸಿಸ್ SVM ಬಾಯ್ ಅಂತ ಹೇಳ್ತಾ ಇದ್ದಾರೆ ಕೂಡ ಶಾಂತ ಅಕ್ಕನ ಹಾರ್ಟಿಗೆ ಬ್ಯಾಂಡೇಜ್ ಅಂದಂದು ಬ್ಯಾಂಡೇಜ್ ಬಾರ್ದು ಕಡಪುರ್ನಾರು ಶಾಂತಿ ಸಿಸ್ ಅಯ್ಯೋ ದೇವ ಸುಜಿತಾ ನಪ್ಪುದಾರ ಸಿಸ್ ಪಳಂದಿರ ಸುಜಿತಾ ಓಕೆ ಅವು ಇರಲ್ಲ ಇವಿಡೆ ನಾನು ಅರೆ ತೂತೀನಿ ಸುವರ್ಣ ಪ್ರಾಪರ್ಟೀಸ್ ಅವರನ್ನು ಅಪ್ಪ ಅವನೇಟು ಇಲ್ಲು ಪುರ ಒಂದು ಮಲ್ಪೇರ ಸೇಲ್ ಮಲ್ಪೇರ ಅಂದತೆ ಜಾಗಪುರ ಪ್ರಸಾದ್ ಬ್ರೋ ಅಂತ ಹೇಳ್ತೋದಿಲ್ಲೇರು ಪ್ರಸಾದ್ ಮಂಡೆ ಇರ್ನವನದಿಲ್ಲೇರು ಅವು ಯಾರು ಸಪೋರ್ಟ್ ಮೆಸೇಜ್ ಪಂಪಿನ ಅದೇ ಪ್ರಸಾದ್ ಬಿಸಿ ಪಂಡೇರು ಈ ಕೋಡೆ ನನ್ನೈತೆ ನಲ್ಲ ಬರ್ಪುಜಿ ಬಿಸಿ ಇದೆ ದಾದಾಂಡು ನನ್ನೈತೆ ನಾವು ಕೊಂಚಿ 20 ದಿನ ಪೋಯ್ಬೇಕ 15 ದಿನ ಪೋಯ್ಬೇಕ ಕೂಡ ಒಂದು ಸ್ಟಾರ್ಟ್ ಅಪ್ಪ 15 ದಿನ ಇಚ್ಚತೆ ಮಾರ್ನಿಂಗ್ ಸ್ಟಾರ್ಟ್ ಆಯ್ರೆ ಓಕೆ ಬಾಯ್ ಆಲ್ ಪಣಂದ್ರೆ ಬಾಯ್ ಪ್ರೀತಿಸಿಸ್ ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋ ಉಲ್ಲೆ ಪಣಂದಲ್ಲಿ ಸ್ಟುಡಿಯೋ ಏರ್ಲ ಇಜ್ಜೇರ ಅಂಚ ತೋಜೋಡು ಲೈವ್ ಬರ್ತೀನಂತೆ ಕಸ್ಟಮರ್ ಇಜ್ಜಿಸ್ಸೆ ಗೊತ್ತಾಂಡು ಮಕ್ಕ ದಿನೋಲ ಫೋಟೋ ತೆಪ್ಪರೆ ಬರ್ಪೇರೆ ಎಲ್ಲ ಅದೇ ಒಂಜೊಳೆ ಇರು ಬೋರ್ಡು ಪ್ರಸಾದನ್ನ ದಿನಾಲು ಫೋಟೋ ತೆಗೆದು ಕೊಡ್ತೇನೆ ಫ್ರೀ ಪನ್ನೋಡು ಅಪಗ ಬರ್ಪೇರು ದಿನೋಲ ಫೋಟೋ ತೆಪ್ಪರೆ ಫ್ರೀಗೆ ಮಾರಾರು ವರದೆಪ್ಪ ದೀಕ ಫೋಟೋ ಪೂರ ಇದನ್ನ ಡಿಸ್ಕೌಂಟ್ ಆಫರ್ ದಿವೋಡು ಒಂಜಿ ಫೋಟೋ ತೆತ್ತಿನ ಕೂಡ ಒಂಜಿ ಫೋಟೋ ಫ್ರೀ ಭತ್ತನ ಪುರ್ಸೋತಿಪ್ಪು ಜನ ನಂದು ಭತ್ತನ ಪುರ್ಸೋದು ಜವಂದಿ ಭತ್ತನ ಪುರ್ಸೋತು
ಜೋಕ್ಲಿಗೆ ರಜೆನೆ ಸಿಸ್ ಇನಿ ರಜೆನೆ ಇನಿ ಆಕ್ಟಿವಿಟಿ ಫೆಸ್ಟಿವಲ್ ಅತಿ ಕೊರಲ್ ಪರ್ಪತೇನಿ ಇನಿ ರಜೆ ಜೋಕ್ಲಿಗೆ ಇನಿ ರಜೆ ಬಕ್ಕ ಇತ್ತೆ ಒರಿಯೇ ದೇವಸ್ಥಾನ ಪೋಯೆ ಬಕ್ಕ ಕುಡೋರಿಯೇ ಟ್ಯೂಷನ್ ಪೋತೆ ಅಂಚೆ ರಜೆ ಒರಿ ಎಲ್ಲಿ ಟ್ಯೂಷನ್ ಪೋಯತ್ತೆ ಅಂಚೆ ಅನ್ ಮಲ್ತೀನಿ ಲೈವ್ ಆಯ್ಜಿನ ಗಡಿ ಬರ್ಪಿನಿ ಲೈವ್ಗೂ ಗಡಿ ಬರ್ತೀನಿ ಕಲ ಪಾತೆರ್ದು ಪೂರ ಪೋಪಿನತ್ತೆ ಐಕೊಂಜಿ ಬಾರಿ ಸೋಕು ಪಾತೆರ್ನ ಲೈವ್ ಬರ್ತದೆ ಐಕೆ ನಾಯಿ ಪೋಯ್ಬೇಕ ಮಲ್ತೀವಿ ಲೈವ್ ಅಂಚೆ ಎಲ್ಲೆಂಚಿನ ಕಾಣೆ ಮಲ್ಪೆ ಅಕ್ಕಳು ಶಾಲೆ ಪೋಪಿರತ್ತೆ ನನ್ನಂಟು ರಜೆ ಉಂಡು ಎಲ್ಲಂಜಿ ಪರೀಕ್ಷೆ ಸ್ಟಾರ್ಟ್ ಆತೆ ಒಂಜಿ ಇಂದಿನ ರಜೆ ಉಂಡು ಸಂಗೀತ ಅಕ್ಕ ನಮ್ಮ ಗೂಗಲ್ ಮೀಟ್ಡ್ ಸಂಗೀತ ಅಕ್ಕ ನಮ್ಮ ಒಂಜಿ ದಿನ ಒಟ್ಟುಗು ಪಾತೆರ್ಗ ಗೂಗಲ್ ಮೀಟ್ಡ್ ಓಕೆ ಪಾತೆರ್ಗ ವಾ ಮೀಟ್ಡ್ ಲಾವ್ ಮಾರ್ ವಾ ಮೀಟ್ ಲಾವ್ ಪಾತೆರ್ಗ ವಾ ಮೀಟ್ ಲಾವ್ ಪಾತೆ ಅಯ್ಯೋ ದೇವರ ಶಾಂತ ಸಿಸ್ಲ ಬರೋಡಿಯೇ ಪ್ರೀತಿ ಸಿಸ್ಲ ಬರೋಡು ಅದೇ ಶಾಂತ ಸಿಸ್ ಮಾಮೇಟು ನಾವು ಪಾತಿರ್ಗ ಯಾ ನೀರು ಶಾಂತ ಪ್ರೀತಿ ಸಿಸ್ ಓಕೆನಾ ಓಕೆ ಈನ ಚಾನಲ್ ಓನ ಆದಿತಿನ ಅದೇ ಶಶಿಕಾಂತ್ ದಾದಾಡು ಈನ ಚಾನಲ್ ಮೋನಾತ್ ಜನ ಚಾನಲ್ ಯಾಪ ಮೋನಾರೆ ನನ್ನ ಅರ್ಧ ಆತು ಜನ ಅರ್ಧಗೆ ಬೈಚಿ ಅನ್ನು ಯಾನ್ ಸ್ಟಾರ್ಟಿಂಗ್ ಉಳ್ಳಿ ಶಶಿಕಾಂತ್ ಈ ವಿಡಿಯೋ ತುಪ್ಪು ಜರತೆ ಈ ವಿಡಿಯೋ ತುಡ್ಡ ಇತ್ಕೊಡ್ತು ಮೋನ ಆತೆನ್ನ ಈ ಬೇಲೆ ಅನ್ರ ವಾಂದಿ ಕೊಡು ವಿಡಿಯೋ ಅವಾಗ ಮೋನ ಹಾಕೊಂಡು ತಿರ್ತದಲ್ಲಿ ದಾದೆ ಆತಂಡು ಕೇಳಿ ಅವು ಏನೋ ಒಂದುಳ್ಳತಿ ಇರೇ ಗೊತ್ತುಂಡೆ ಪ್ರಾಬ್ಲಮ್ ನಂದು ದಾದೆ ಗೊತ್ತು ಅಡ್ವಾನ್ಸ್ಡ್ ಫ್ಯೂಚರ್ಡ್ ವಿಡಿಯೋ ವೆರಿಫಿಕೇಶನ್ ಒಂಜಿ ಬರ್ಪುಂಡು ಅವು ಸಕ್ಸಸ್ಫುಲ್ ಆದಿತ್ತನು ಅಂಚೆ ಇಂಕ್ ಹೊರ ಲೈವ್ ಪೂರ ಬಂದ ಆದಿತ್ತನಿಗೆ ಪೂರ ಒಂದು ಎನೇಬಲ್ ಎತ್ತಿನ ಪೂರ ಎಲಿಜಿಬಲ್ ಆದಿತ್ತನು ಐದು ಬಕ್ಕ ಮುರಣಿ 2 ದಿನ ಲೈವ್ ಮಲ್ತಿದ್ಯತೆ ಐದು ಬಕ್ಕ ಆನ್ ಆದಿತ್ತು ನಾಳೆ ಲೈವ್ ಮಲ್ಪರೆ ಆವೊಂದಿತ್ತುಂಡು ಎಲಿಜಿಬಲ್ ಇತ್ತುಂಡಲ್ಲ ಲೈವ್ ಆವೊಂದಿತ್ತುಂಡು ಮಲ್ಪರೆ ಆಳೆ ಯಾನೆ ಒಂತೆ ದಿನ ಮಲ್ತಿಜ್ಜಿ ಬೊಚ್ಚಿನಿ ಎನ್ನ ಮೋನ ಆಂಡು ಸತ್ಯ ಆಂಡೆ ಪ್ರಸನ್ನ ಸುದ್ದಿ ಇಜ್ಜಿ ಮಾರ್ರೆ ಯಾಪ ಮೋನ ಆರೆ ಬೊಕ್ಕಡೆ ಬನ್ಪಿ ಮೋನ ಆಂಡ ಪ್ರಸದನ್ನೇ ಟೈ ನಲ್ತದುಪ್ಪಿ ಪನದಲ್ಲೇ ರಂಚಾಯಿನಿ ಅವು ಪಣೆದಾದ ಗೊತ್ತುಂಡೆ ನವೆಂಬರ್ 4 ಬಕ್ಕ ಕೂಡ ಅಪ್ಲೈ ಮಲ್ಪರೆ ಬರ್ಪುಂಡು ಅವು ಬಕ್ಕ ಲಚ್ಚುಬ್ರು ಪಂಡೆ 4 ಸಲ ಬರ್ಪುಂಡು ಅವು ಎನ್ನ 2 ಸಲ ಅಂಚಾದುಂದಾತನು 2 ಸಲ ಉಂದಾಂಡು ನಾನು 2 ಸಲ ಉಪ್ಪುಂಡು ಮನೆ ಅವನ ಎಂಚಾಳು ಒರಿ ಪೋಡಾಪುಂಡು ಮೋನ ಮುಟ್ಟಲ ಐಕೆ ಅನ್ನ ನಾವೇನು ಮುಟ್ಟೇರೆ ಪೋಪು ಜುಪ್ಪಡವಳು ಐಟ ಕೋಪ ನಾನು ಅವು ಸರಿ ಆಯ್ಕ ಬಕ್ಕ ಬಕ್ಕ 7 ಚಾನಲ್ ಕೊರ್ಪಿನಿ ತೂಲೇನು ಸರಿ ಮಲ್ಪರೆ ಆಪು ನಾನು ಪ್ರಸನ್ನ ಗೊತ್ತುಂಡೆ ಅವು ಎಂಚ ಸರಿ ಮಲ್ಪುನೊಂದು ಈರು ನಾನು ಮುಂಚೆ ಕಟ್ಟಿದೆ ಮೊಬೈಲ್ಗೆ ಸಂಗೀತ ನಾನು ಅವಜ್ಜಿ ಬಾಕಿ ಉಂಡೆ ನನ್ನ ಮೊಬೈಲ್ಗೆ ಕಟ್ಟಿ ಲಿಂಬೆ ಪುಳಿ ರೇಟ್ ಜಾಸ್ತಿ ಆತ ನೀ ಒಡೆ ಕಟ್ತೀನಿ ಯಾರು ಮೀನು ಲಿಂಬೆ ಪುಳಿ ಕಟ್ಟುದಿಂಚ ಪುಲ್ಲೇಡ ಎನ್ನ ಮಗೆ ಅವೆಂದಿತ್ತು ಪೋತ್ ಸರ್ಬತ್ ಮಲ್ತು ಪರುವಿ ಲಿಂಬೆ ಪುಳಿ ಕಟ್ಟು ನೋಡಿ ಯಾನು ತುಪ್ಪೆ ಬಿಡಿ ಅಣ್ಣ ಗಣಪತಿ ವಿಸರ್ಜನೆದ ಯಾನು ತುಪ್ಪೆ ಬಿಡಿ ತುತಾರಾ ನೀನು ಎಂದದ ಬಾರ್ದೆ ಬಾಯ್ಕದ ಬಾರ್ದೆ ತೂಲಿ ನಿಂಬೆ ಪುಳಿ ಇಪ್ಪಂದು ಕಾಲಿ ಕಾಯಿ ಮುಂಚೆ ಉಪ್ಪೋದು ನಿಂಬೆ ಪುಳಿ ಸರ್ಬತ್ ಅದು ಬಂದಿದ್ದಲ್ಲ ಹಾಗೆ ಲಿಂಬೆ ಪುಳಿದ ಸರ್ಬತ್ ಮಾಡ ಬಾರಿ ಏಕೆ ಅಂತ ಇಪ್ಪುಜಿ ಲಿಂಬೆ ಪುಳಿ ದಿನೋಲ ಪರೆ ಬಲ್ಲಿಗತ್ತೆ ಲಿಂಬೆ ಪುಳಿದ ಸರ್ಬತ್ ದಿನೋಲ ಇತ್ತನ ದಿನೋಲ ಮಲ್ತು ಆಯನೆ ಮಲ್ತು ಪಟ್ಟಿ ಸಕ್ಕರೆ ಒಂದು ಉಪ್ಪು ಪುರ ಪಾರ್ದು ಅವು ಯಾನ್ ಜೆತ್ತಲಕ್ಕನಾಗ ಲೋಟೆ ಉಪ್ಪುಂಡು ದೆಕ್ಕೆರೆ ಅವಳು ಹೊರಂದಲ್ಲಿ ಬಾಯ್ಕೆ ಒಂಜಿ ಪಾಡ್ದೆ ಶಾನ್ಸಿಸ್ ಬಾಯ್ಕೆ ದಿನಿ ಪಾಡ್ದೆ ಬಕ್ಕ ತೂಲೆವೆ ಪುರ್ಸೊತ್ತುಪ್ನ ಪಾರ್ಟ್ 1 ಪಾಡ್ದಿತ್ತೆ ಮುರಣಿ ಪಾರ್ಟ್ 1 ಪಾಡ್ದಿತ್ತೆ ಇನಿ ಪಾರ್ಟ್ 2 ಪಾಡ್ದೇವೆ ತೂಲೆ ತೂದು ಸಪೋರ್ಟ್ ಮಲ್ಪ್ಲೆ ವಿಡಿಯೋ ಬಕದಾನೆ ಶಶಿ ಬ್ರೋ ಇರು ವಿಡಿಯೋ ತುಪ್ಪರ್ ಬಕದಾನೆ ಅನ್ನ ಮೋನೋ ಆತಜಿ ಅವೇ ಅನ್ನೇನು ಪೂರ ವಿಡಿಯೋ ತುಪ್ಪೇರು ದಾನೆ ಮೋನೋ ಆತಜಿ ಮೋನಾನಗೋ ಕಾಲ ಆಪುಡ ಮಾರ್ರೆ ನೈಟ್ ಪೂರ ವಿಡಿಯೋ ಆನ್ ದೀಪೆ ಅವೇ ದೀಪರ ಖಂಡಿತ ದೀಲಿ ಥ್ಯಾಂಕ್ ಯು ಸೋ ಮಚ್ ಅವೇ
ಓಂದಿಲೆ ಥ್ಯಾಂಕ್ ಯು ನಿಕಲ್ನ ದಯಟ್ ಒಂಜಿ ಎನ್ನ ಮೋನ ಆವಡ್ ಥ್ಯಾಂಕ್ ಯು ಏರ್ ಪೂರ ವೀಡಿಯೋ ದೀಪೇರು ಆನ್ ದೀಪೇರು ಅಕ್ಲೆ ಪೂರ ಥ್ಯಾಂಕ್ ಯು ನೀರು ಕಾಂಡೆ ಬೆಚ್ಚ ನೀರು ಅರ್ಧ ಲಿಂಬು ಪಾಡ್ದು ಪರ್ಲೆ ಸಂಗೀತಕ್ಕ ಓ ಪೂರ ಮಲ್ದಿ ಯಾನ್ ಪೂರ ಮಲ್ದಿ ಯಾನೊಡತಿ ಸಪ್ಪೂರ ಇತ್ತೈತೆ ಅಪಗನೆ ಬೆಚ್ಚ ನೀರು ಲಿಂಬೆ ಪುಳಿ ಪಾಡ್ದು ಪರೊಂದಿತ್ತೆ ಎಂಕ್ ನೆಟ್ ಫ್ರೀ ಅಂದ್ರೆ ನೆಟ್ ಫ್ರೀಯಾ ಎಂಚ ಶಶಿ ಬ್ರೋ ಓಕೆ ಅಂದ್ರೆ ಎಂಚೆ ನೆಟ್ ಫ್ರೀ ಶಾಂತ ಸಿಸ್ನ ಕಾಲ್ ದೆಪ್ಪರ್ ಮಾಡಿತ್ತೆ ಲೈವ್ ಎಂಡ್ ಆಪುನಿಗೆ ಶಾಂತ ಸಿಸ್ನ ಅವೇನ ಎಂಗಲ್ಲ ಒಂಜಿ ಮಹಿಳಾ ಸಮಿತಿದಾರ್ನ ಕಾಲ್ ಎಲ್ಲಂಜಿ ಪ್ರೋಗ್ರಾಮ್ ಉಂಡು ಬಲೆ ಪಂಡ್ರೆ ನಾನು ಪೋತುಜಿ ಮಸ್ತ್ ದಿನಾಡು ಪೋತುಜಿ ಐಕ್ ಮಹಿಳಾ ಸಮಿತಿ ಇರ್ತು ಕಾಲ್ ಅವು ಬಲ್ಲೆ ಇಂದೆಲ್ಲಂಜಿ ಐತಾರ ಪ್ರೋಗ್ರಾಮ್ ಉಂಡು ಆಯ್ಕೆ ಅಂತ ಎತ್ತಿಜಿ ನಾನು ಇತ್ತೆ ಬರ್ರೆ ಅಂತೀರಿ ನಾನು ಬರ್ಪುಜಿ ಬಂದು ಬೈದೆ ಶಾಂತ ಸಿಸ್ ಕಾಲ್ ಕೊರಡ್ಚಿ ಮಾಡ ಶಾಂತ ಸಿಸ್ ನತ್ತತ್ತು ಜ್ಯೋತಿ ಸಿಸ್ನ ಕಾಲ್ ಎಂಗಲ ಮಹಿಳಾ ಸಮಿತಿ ನಾನು ಎಂಚುತ್ತಾ ಕೆಲವು ಪೂರ ಬೆದ ಬೆದಕ್ಕೂ ಪಾತೇರ ಪೂರ ನಮ್ಮ ಕೆಡ್ಡೆ ಇಜ್ಜ ಐಕ್ಯಾನ ಪಂಡೆ ನನ್ನ ಬರ್ಪುಜಿ ಬಂದು ಬೈದೆ ಐಕಿತ್ತೆ ಇಂಕೋ ಕಾಲ್ ಮಲ್ಕೊಂಡು ಬರ್ರೆ ದಾದೆ ಪ್ರಸಾದ್ ಬ್ರೋ ಓಪನ್ ಅನ್ನುಲ್ಲೇ ಅವು ಈರ್ನ ಕಾಲ್ಗೆ ಆರು ಪಂತೀನಿ ಪ್ರಸಾದಲ್ಲಿ ಶಾಂತ ಸಿಸ್ಟರ್ ನಂಬರ್ ಓರುಂಡೆ ಅದೇ ಶಾಂತ ಸಿಸ್ಟರ್ ನಂಬರ್ ಎಲ್ಲ ಇಲ್ಲ ಅಲ್ವಾ 349 ಪ್ಯಾಕ್ ಅನ್ಲಿಮಿಟೆಡ್ 5G ನೆಟ್ ಅಂಚ ಅದಿಲೆ ಇರು ಆನ್ ದಿ ನೆಟ್ ಆಂಡಲ ಎಂಕಲೊಂಜಿ ಮೋನ ಅವ್ರದ್ದು ಆಲ ಇಜ್ಜಿ ಸಾಧ್ರಿಸಿ ಎಂಕ್ ಸುಸ್ತಿ ಆತದ ದೃಷ್ಟಿ ಆತದ ಹೆಚ್ಚಿನಿ ಆಣೆ ಶಾಂತ ಬ್ರೋ ಶಶಿ ಬ್ರೋ ಕೇಳಿದ್ರೆ ಸಾರಿ ಯಾಲದು ಅಂದೆ ಶಶಿ ಬ್ರೋ ಕೇಳಿದ್ರೆ ಎನ್ನಲ್ಲ 5G ಅಂಚಾದು ಗೊತ್ತಾ ಪುಜ್ಜಿ ಈ ಲೈವ್ ಮಲ್ಪುನ ಬಕ್ಕ ಗಾಡಿಗೆ ಪೂರೆಲ್ಲ ವೀಡಿಯೋ ತೂನಾಗ ಗೊತ್ತಾ ಪುಜ್ಜಿ 5Gದ ಖಾಲಿ ಆಪುಜತೆ ಅಂಚ ನನಗೆ 10 ನಿಮಿಷ ಅಲ್ಲೇ ಬಕ್ಕ ಲೈವ್ ಎಂಡ್ ಮಲ್ಪೆ 10 ನಿಮಿಷ ಅಲ್ಲೇ ಆತಡೆ ಎಲ್ಲ ಪೋಚವೆ ಆತಡೆ ಎಲ್ಲ ಪೋಚಿ 10 ನಿಮಿಷ ಅಲ್ಲೇ ಬಕ್ಕ ನಿಮಗೆ ಚಾ ಮಲ್ತು ಕೊರ್ಪೆ ಚಾಲ ಮಾರಿ ಬಿಸ್ಕಿಟ್ಲ ಕೊರ್ಪೆ ಆತನ ಪೋಚಿ ಎಲ್ಲ 10 ನಿಮಿಷ ಖಾಲಿ 10 ನಿಮಿಷ ಆಯ್ತಾ ಕೊಂಚ ಗಂಟೆ ಹಾಕೊಂಡು ಬಕ್ಕ ಹಿಂಗೆ ಮರ್ದು ಪೋಯರಣ್ಣು ಮತ್ತೆ ನನ್ನ ಹಸ್ಬೆಂಡ್ ದೇವಸ್ಥಾನದ ಬಂದಾಗ ಯಾನಿತ್ತೆ ರಪ್ಪ ಬೊತ್ತಿರ್ತುಂತೋಡು ಇಲ್ಲಿನೆತ್ತೆ ಪೂಜೆ ಸೀರೆ ಬಿತ್ತು ಮತ್ತೆ ಬಕ್ಕ ಮರ್ದು ಗಿಜ್ಜಿ ಶಾಂತ ಸೀರೆಗೆ ಸುಸ್ತಿ ಅವು ಮಾರಿ ಬರ್ಚೆ ಶಾಂತಿ ಸೀಸ ಉಪ್ಪು ನೋವೇ ಐತೆ ಮಾರಿ ಬಿಸ್ಕಿಟ್ ಮಾತ್ರ ಉಪ್ಪುಡಿತ್ತೆ ಬೇತೆ ಕಂದಿಜ್ಜಿನಲ್ಲ ಪೂರ ಬೇತೆ ಕಂತಿಂಡ ಒರಿಯುಜ್ಜಿರ್ನ ಬೇತೆ ಕಂತಿನ ಕ್ರೀಮ್ ಬಿಸ್ಕಿಟ್ ಯಾವಳು ಅವು ಒರಿಯುಜ್ಜಿ ಆಯ್ತಾ ಕ್ರೀಮ್ ಪೂರ ಒಟ್ಟು ಮಲ್ತದ್ದು ಏನೇನ ಮಲ್ಪೆರುಂಡು ಮಿಕ್ಸಿರ್ ಪಾರ್ದು ಒಂದು ಮಲ್ತದ್ದು ಕೇಕ್ ಲಾಗ ಮಲ್ಪೆರುಂಡು ಎಣ್ಣೆ ಜೋಕುಲ್ನ ಕೆಲವು ಬೇಲೆ ಉಂಡು ಐಕ್ ಮಾರಿ ಬಿಸ್ಕಿಟ್ ಮುಟ್ಟೆದ ಹೋಪುಜೀರು ಖಾಲಿ ಚಾಕು ತಿನ್ಮೀನು ಮಾತ್ರ ಅವು ಎಡ್ಡೆ ಬಕ ಮಾತಿಲ್ಲ ಮಾರಿ ಬಿಸ್ಕಿಟ್ ಎಡ್ಡೆ ಹೆಚ್ಚ ಚೀಪೆಲೆಜ್ಜಿ ಜೋಕ್ಲೆ ಮಾತು ಜೋಕ್ಲೆ ಎಲ್ಲಿ ಒಪ್ಪನದಿಚ್ಚಲ ಕೊರ್ಪೇರು ಮಾರಿ ಬಿಸ್ಕಿಟ್ ಆರೆಂಜ್ ಬಿಸ್ಕಿಟ್ ಇರೆಗ್ ಆರೆಂಜ್ ಬಿಸ್ಕಿಟ್ ಬೋಡ ಓಕೆ ಇರೆಗ್ ಕೊಂಚ ಆರೆಂಜ್ ಬಿಸ್ಕಿಟ್ ಕನಕ ಎಂಕೊಂಜ ಬಿಸ್ಕಿಟ್ ಉಂಡಿ ಆಯ್ತಾ ಪುದರಿ ಇಂಜಿನ ಉಂಡ ಅವು ಒಂದೆತ್ತ ಜಾಮ್ಲ ಬಕ್ಕ ಒಂದಲ್ಲ ಬರ್ತದ್ದು ಆಯ್ತಾ ಪುದರಿ ಅವು ಒಂಜಿ ಕಣ್ಪೇರೆ ನನ್ನ ಹಸ್ಬೆಂಡ್ ಎಂಕದು ಬಿಸ್ಕಿಟ್ ಅವು ಹೆಂಗೆ ಮಸ್ತ್ ಇಷ್ಟ ಸಂತೋಷ್ ಪತ್ರಿ ಹಾಯ್ ಸಂತೋಷ್ ವೆಲ್ಕಮ್ ಒಂಜಿ ಲೈಕ್ ಕೊಲ್ಲೆ ಹಾಯ್ ಅಕ್ಕ ದೂರ ಪೋದಿತ್ತಾರೆ ಆನ್ ಪೋತೀನಿ ಸೀದಾ ಪೋದು ಪೂರ ತಿರ್ಗದ್ ಬರ್ತೀನಿ ಓಲ್ಲ ಪೋತುಜಿ ಸಂತೋಷ್ ಬ್ರೋ ಮೂಲೆ ಇತ್ತೆ ಲೈವ್ ಮಲ್ದಿನ ದಿಂದ ಲೈವ್ ಮಲ್ದಿನ ಒಂದಿನ ತಿಕ್ಕೊಂಡು ಅವೇ ಲೈವ್ ಮಲ್ದಿನ ಒಂದಿಲೆ ಅವು ತಿಕ್ಕೊಂಡು ತೆರಿಕೆದ ಬೋಳ್ಳಿ ಹಾಯ್ ಯೋಗೀಶ್ ಬ್ರೋ ವೆಲ್ಕಮ್ ಒಂಜಿ ಲೈಕ್ ಕೊಡ್ಸಿರ್ ಲೈಕ್
ಕೊರ್ಲೆ ಗೊತ್ತಾಂಡು ಸಿಸ್ ಬರಂದುಲ್ಲೇರು ಅವು ಜಾಮ್ ಬತ್ ಬರ್ಬಿಡ ನಡುಟು ಕ್ರೀಮ್ ಬಿಸ್ಕಿಟ್ ಲಕನೆ ಅವು ಒಂಜಿ ಬರ್ಪುಳ ಜಿಮ್ ಜಾಮ್ ಅವು ಹೆಂಗೆ ಭಾರಿ ಇಷ್ಟ ಜಿಮ್ ಜಾಮ್ ಐದು ಬುದರ್ಲೆಡ್ಡೆ ಉಂಡು ಫಾರಿನ್ ಪೋತಿನ ಸಿಸ್ ಅನ್ನಂದು ನಾನು ಫಾರಿನ್ ಪೋದು ಹತ್ತೀನಿ ಗೊತ್ತಾಂಡು ಸಿಸ್ ಜಿಮ್ ಜಾಮ್ ಅವು ಹೆಂಗೆ ಭಾರಿ ಇಷ್ಟ ಅವು ಮೇಲೆ ಕಂಡ್ರೆ ಪೋಂಡ ಕನ್ಪೇರು ಹೆಂಗೆ ಕೊಂಚ ಬಿಸ್ಕಿಟ್ ಅವು ಜಿಮ್ ಜಾಮ್ ಎಂಕಲ ಮಾರಿ ಒಂದೇ ಒಂದೇ ಬಿಸ್ಕಿಟ್ ಇಷ್ಟ ಕ್ರೀಮ್ದಾನೆ ഞാൻ പോവാനിന് പോത് പൂര തിരുഗത് ബത്തിന് ಸಂತೋಷ್ ಬ್ರೋ ನಿಗುಲ್ ಬೈದಿನಿ ಹೆಜ್ಜತೆ ನಾನು ಅಲ್ತಿರ್ದು ಲೈವ್ ಮಲ್ದಿತ್ತೆ ನಿಗುಲೇ ತಿಕ್ಕಿ ಜವಳೆ ಲೈವ್ ಅದೇ ಶಾಂತ ಸಿಸ್ ಗೊತ್ತುಂಡು ಲೈಕ್ ಕೊಡ್ತು ಜೇರೆ ಯೋಗೀಶ್ ಬ್ರೋ ಲೈಕ್ ಕೊಡ್ತು ಜೇರೆ ಸಂತೋಷ್ ಬ್ರೋ ಲೈಕ್ ಕೊರಿಯರೇ ಸಂತೋಷ್ ಬ್ರೋ ಲೈವ್ಗೆ ಬತ್ತಿನ ಒಂಜಿ ಲೈಕ್ ಕೊರ್ಲೆ ಅಂದ್ ಅದೇ ಶಾಂತ ಸಿಸ್ ಗೊತ್ತುಂಡು ನಾನು ಪೋರಿನ ಪೋತಿನ ಬಾಕಿ ನಾನು ಪಂತೆ ಏಡಲ ಪನೊಚ್ಚಿ ಪೋರಿನ ಪೋತಿನ ಒಂದು ಪಂತಿನಿ ಅನ ಕಳ್ಳ ಯಾಪ ಪೋರಾನ್ ಪೋರಿನ ಅತಿ ಐಕ್ಲೊಂಜಿ ಅದೃಷ್ಟ ಬೋಡು ಪೋರಿನ ಪೋಪಿನ ಅತಿ ನಮ್ಮ ಪಕ್ಕಡೆ ಬಾಯಿಡ್ ಪನ್ಪಿನಿ ಪೋರಿನ ಪೋಪಿನ ನಾನು ಪೋತುಜಿ ಅವು ಅದೃಷ್ಟ ಉಂಡೆ ಜಲ ಗೊತ್ತು ಜಿಂಕ್ ತೂಕ ದಾದಂದ ಅತಿ ಎಸ್ ಪನದಲ್ಲಿ ಸಂತೋಷ್ ಬ್ರೋ ಮೇಕಪ್ ಪೂರ ಪೋಂಡೆ ಇಲ್ಲ ಮೇಕಪ್ ಮಲ್ದಿಜ್ಜಿ ಅವು ಇಂಚೆ ಕತ್ತಲೈತೆ ಮೇಕಪ್ ಇಜ್ಜನೆ ಬೈದಿನಿ ಮೇಕಪ್ ಏನಿಗೆ ಕರ್ಮ ಅವು ವೈರಲ್ ಪೂರ ಕೊರ್ಪು ಜೊತೆ ಮೇಕಪ್ ಡಬ್ಬಿಯ ಖಾಲಿ ಆಪಿನ ತಂದೆ ವೈರಲ್ ಇಜ್ಜಿ ಇನ್ನು ಇರತ್ತೆ ಇನ್ ಲೈವ್ ಆಂಡ್ ಲೈಕಾ ಅಂದಿ ಇನ್ನು ಇರತ್ತೆ ಲೈಕ್ ಆಂಡ್ ಇನ್ನು ಮಸ್ತ್ ದಿನ ಬಕ್ಕ ಬತ್ತಿನತ್ತೆ ಅಂಚೆ ನಾನು ತೂವೇರ ಪೂರ ಜನ ಬೈದಿತ್ತೇರು ಬಣ್ಣಗ ಆಕಳ ಪಂತೆ ಬಣ್ಣದಲ್ಲ ಕಲ್ಲೆಂದು ಏರ್ಲದಾಲ ಪದ ಬೈಜ್ಜಿರ್ಗಿ ಮಸ್ತ್ ದಿನ ಬಕ್ಕ ಬತ್ತಿನತೆ ಒಂಜಿ ಅನೆಣ್ಣೆ ಏರ್ಲ ಫಲ ಪುಷ್ಪ ಬಿನಿ ಪತ ಮರ್ಪೆರ ಅತ್ತು ಸ್ವೀಟ್ ಬಿನಿ ಪತ ಮರ್ಪೆರ ಏರ್ಲ ದಾಲ ಕಂದಿನ ಇಜ್ಜಿ ಖಾಲಿ ಬೈತೀನಿ ಮಾತೆರ್ಲ ನಾನೊಂಜಿ ಐನ್ನೆ ಸೊಲ್ಲೆ ಅವೇ ಆಟಡೆ ಏರ್ಲ ಪೋಚಿ ಶಶಿಕಾಂತ್ ತಿರುತ್ತೊಂದು ಶಶಿ ಅಯ್ಯೋ ಮೇಕಪ್ದ ಖಾಲಿ ಡಬ್ಬೆನೇ ಖಾಲಿ ಆಪಿನ ತಂದೆ ಬಾಕ ಈ ಲೈವ್ ದಾಲ ಇಜ್ಜಿ ಡಬ್ಬೆ ಖಾಲಿ ಅಲ್ಲ ಮೇಕಪ್ ಐಕ್ ಬೊಡ್ಚಿ ಮೇಕಪ್ ಇಜ್ಜಂದು ಎಂಚಾಪುಂಡು ತೂಕ ಗೊತ್ತಲೆ ತೂಕ ಅಂದು ಬತ್ತೀರು ಮಲ್ಲೆಜಿ 24 ಜನ ಬತ್ತೀರು ಯಾವ ಎಂಗ್ಲಿಗೆ ಪುರ ಮೇಕಪ್ ಪುರ ಜಾಸ್ತಿ ಮಲ್ಪೊಡ ಆಪುಂಡು ಶಶಿಕಾಂತ್ ಬ್ರೋ ಬಕ್ಕ ಎಸಿ ಇರ್ಬೋದು ಕುಲ್ಲೋಡ ಆಪುಂಡು ಒಂದು ಎಸಿ ಹತ್ತು ಒಂದು ಪುರತ್ತೆ ಎಸಿಕೆ ಆಪುಂಡು ಬಕ್ಕ ಮೇಕಪ್ ಉಪ್ಪುಂಡು ಪಾರ್ದಿಲ ವೇಸ್ಟಿ ನಮ್ಮ ಮೇಕಪ್ ಅತಿ ಮೇಕಪ್ ದ ದುನಿಯಾ ಒಂದು ದುನಿಯಾ ಮೇಕಪ್ಪಿನ ದುನಿಯಾ ಚಾ ಪರಿಹಾರ ಹಾಕಿನಂದ್ರೆ ಚಾ ಪರಿಯೇ ಯೋಗೀಶ್ ಬ್ರೋ ಈರ್ ಪರಿಹಾರ ಸಂತೋಷ್ ಬ್ರೋ ಚಾ ಪರಿಹಾರ ಸೀಮಂತದ ಮೇಕಪ್ ಲಾಯ್ಕ್ ಆತಂದು ಅಶೋಕ್ ಆತಂಡೆ ಓ ದೇವರೇ ಅವು ಮೇಕಪ್ ಆತ ಫಿಲ್ಟರ್ ಮಲ್ದೀವಿ ಸಂತೋಷ್ ಬ್ರೋ ಅವು ಫಿಲ್ಟರ್ ಮಾಡ್ದೀವಿ ಮಲ್ಲೆಜಿ ಶೋಕ ಆತನಂತೆ ನಾನು ಆ ಕಳೆಗೆ ಕೊರ್ಕ ಮೇಕಪ್ ಬೇತಕ್ಕೆ ಮೇಕಪ್ ಮಲ್ದಿ ಇಜ್ಜಿ ನಾನಿಲ್ಲದೆ ಮಲ್ತೊಂದು ಹೋಗ್ತೀನಿ ಶ್ರೀಮಂತದ ಮೇಕಪ್ ಲಾಯ್ಕ್ ಆತನ ಈಗ ಮೊನ್ನೆಗೆ ಒಂಜಿ ಡಬ್ಬೆ ಖಂಡಿತ ಒಂಜಿ ಡಬ್ಬೆ ಆವುಚು ಮಾರ್ರೆ ತಿಂಗಳಿಗೆ 4 ಡಬ್ಬೆ ಅನ್ನೆಲ್ಲ ಬೋಡು ಫೌಂಡೇಶನ್ ಕ್ರೀಮು ಲಿಪ್ಸ್ಟಿಕ್ ಕೆಲವು ಖರ್ಚುಂಡು ದಾದೆ ಪನ್ಪರ ಆರು ಮೊನ್ನೆ ಸರಿ ಉಂಡಿ ಶಾಂತ ಸಿಸ್ 6 ಮೊನ್ನೆ ಸರಿ ಉಂಡು ಮೇರ್ಪರೊಂದುಲ್ಲೇರಿಗೆ ಅಮಲ ನಾನು 1% ಬ್ರೋ ಪರ್ಲೆ ಯೋಗೀಶ್ ಬ್ರೋ ಪರ್ಲೆ ದಾದೆ ತಿಂಡಿ ನಾನು 2 ನಿಮಿಷ ಒಳ್ಳೆ ಅಪ್ಪ ವಯಲ್ ಕೆಂಡು ಮಲ್ಪೆ ಮಾತೆಲ್ಲೊಂಜಿ ಸಪೋರ್ಟ್ ಮೆಸೇಜ್ ಪಾಡೊಡ್ಡಿಕೊಡು ಮೇರ್ಪರೊಂದುಲ್ಲೇರಿಗೆ ಪರ್ಲೆ ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಾಗೆವ ಮಾಯೇ ಪದ್ಯ ಮಂಡಲ ಸ್ವರ ಕೈ ಕೊಡ್ತುಂಡು ಮಾರ್ರೆ ಒಂಜಿ 24 ಲೈಕ್ ತೋಜುಂಡು ಏತ್ ಲೈಕ್ ಆತ್ನೆ ಏಮಂತ ಗೊತ್ತಾಯ್ತಿಜಿ ತೋಜೋಡು ಇಜ್ಜಿಜಿ ಏಮಂತ ಗೊತ್ತುಜಿ ತೋಜೋಡು ಇಜ್ಜಿನ ಬೈದ್ವೇರು ದುರ್ಗಕ್ಕ ಮಂಗಲಕ ಮನ್ಪುಡು ಬಂದು ಬೈದ್ವೇರು ಕುಸಲ್ಗ ಬೇಜಾರು ಇಜ್ಜಪ್ಪ ಅಂಚದಾಲ ಇಜ್ಜಪ್ಪ ಈರ್ ಪಂಡೇನು ಸತ್ಯತೆ ಐಟಾದೊಂದು ನಮ್ಮ ಚೂರು ಬ್ಲ್ಯಾಕ್ ಇತ್ತಿನಕ್ಲೆಗೆ ಚೂರು ಮೇಕಪ್ ಜಾಸ್ತಿ ಬೋಡು ಅವು ಇದು ಸತ್ಯ ಪಂಡರ ಐಟಿ ಎಂಕದಾಲ ಬೇಜಾರಿಚ್ಚು ಯಾನೇ ಮನ್ಪೆ ಹೆಂಗೆ ಮೇಕಪ್ ಜಾಸ್ತಿ ಬೋಡು
ಆಯ್ತು ದಾಲ ಬೇಜಾರಿದ್ದಾವೆ ಶಶಿ ಕಡ್ರು ದಾಲ ಇಚ್ಚಿ ನಮ್ಮ ಇತ್ತಿನೇ ಪಂಪಿನತೆ ಆಯ್ತು ದಾಲ ಬೇಜಾರಿಚ್ಚಿ ಒಂಜಿ ಬೇಜಾರು ದಾದೆ ಗೊತ್ತು ಕಪ್ಪದು ದಾಯ ಪುಟ್ಟಾಗಿ ನಾತ ಮಾತ್ರ ಬೇಜಾರು ಇಂಕು ಅವು ಕೇಳ್ರಂಡಿ ಇಂಕು ಅಯ್ಯೋ ದೇವ ಬೊಕ್ಕ ಒಂದು ದಾಲೆಜೆ ನೆಲ್ಲ దగ్గర ಏರ್ಲ ದಾಲೋದು ಈ ಕಪ್ಪು ಒಂದಿಜ್ಜೆ ಯಾನ್ ಎಂಕ್ ಇಷ್ಟ ಬರ್ಪಡದೆ ಅಂಚ ಪಿದಾಡು ನಾನು ಬಕ್ಕ ಏರ್ಲ ಪನ್ಪೇರು ಅಕ್ಕಳು ಪನ್ಪೇರು ಓ ಎಂಚಿನ ಪಿದಾಡ್ನು ಹಾಲು ಅವು ದೀಪಾಲು ಒಂದು ದೀಪಾಲು ಆಕೆ ಬಿದ್ದ ದೀಪಾಲು ಇದು ಅಂಚೆ ಎಂದಲ್ಲ ಏರ್ ಪಂಡಲ್ಲ ನಮಗೆ ಯಾರೇ ಇಜ್ಜಿ ನಮಗೆ ಎಂಚ ಬೋಡು ಅಂಚ ಪಿದಾಡ್ನು ಅಂಚ ಐದು ಪುರ ದಾಲ ಬೇಜಾರು ಇಜ್ಜಿ ಅನಿಕ್ಲೆ ಗನಿಸಿನ ನಿಕ್ಕುಲ್ ಪನೊಲ್ಲಿ ಆತಿ ಆತಿ ಬೇಜಾರು ಮಂತ್ ನಾವೊಂದು ಮಾರ್ರೆ ಒಂದು ಪನ್ಯ ಕಪ್ಪು ಅಂದು ಪನ್ಯತ್ ಅತ್ತ ಅವತ್ತಿ ಈರ್ ಪನ್ಯತ್ ಶಶಿ ಬ್ರೋ ಈರಂಚ ಪನ್ಯತ್ ಎಂಕೆ ಏಲ ಪನ್ಪುಚಿರಂಚ ದಾಲ ಕಪ್ಪುದ ಯಾನೆ ಎನ್ನು ಯಾನ್ ಕಪ್ಪತ ಅಂಚ ಯಾನೆ ಎನ್ನು ಯಾನ್ ಹೊರರ ಎನ್ನು ಯಾನೆ ಕಪ್ಪದ ಈ ಮೇಕಪ್ ಡಬ್ಬೆ ಐತಿ ಬೋಡವು ಬೊಲ್ದಿತ್ತು ನೆಚ್ಚ ಬೊಚ್ಚಿ ಒಂಜಿ ಪೌಡರ್ ಮಾಡೋದು ಪೋತುಲೆತೆ ಅಂಚ ಎನ್ನು ಹೊರಾರ ಬಕ್ಕ ನಿಕ್ಕುಲ್ ಕಪ್ಪು ಪಂಡರು ಪಂದ ಎಂಕ್ ದಾಲ ಬೇಜಾರಿಜ್ಜಿ ದಯಪಡೆ ಯಾನ್ ಉಪ್ಪುನೆ ಅಂಚತೆ ಅಂಚ ಐಟ್ ದಾಲ ಬೇಜಾರಿಜ್ಜಿ ಕಪ್ಪು ಬೊಲ್ದು ಈರ್ ಪನ್ಪಾರಿ ಅಣ್ಣ ಹಸ್ಬೆಂಡ್ ಇದ ಮುಟ್ಟಲ್ಲ ಉಂಡತ್ತೆ ಪನ್ಪುಜಿರಾರಿ ಕಪ್ಪುಲ್ಲ ದಾಲ ಪನ್ಪುಜೇರು ಬಕ್ಕ ಯಾನೊಂಜಿ ದಾಲ ದೆತ್ತೊನ್ನಾಡಲ್ಲ ಕೆಬಿತ ಪುರ ದೆತ್ತೊನ್ನಾಡಲ್ಲ ಆಡಕ್ಕೇನ್ವೆ ನೀವು ನೆಂಚು ತೋಜುನು ಸರಿ ಆಂಡ ಒಡೆಲ ಪಿದಡ್ನಾಗ ಮೇಕಪ್ ಪುರ ಮಲ್ತುಂಡಲ್ಲ ಸರಿ ಆಂಡ ಸರಿ ಆಯ್ಜಿರ ಪನ್ಪೆರಾರು ಅವು ಪುರ ನಮಕ್ ಐಟ್ ಪುರ ದಾಲ ಒಂದಿಜ್ಜಿ ಓ ಕೆಬಿತ ಒಂಜಿ ಪಂಡಲ ಉಪ್ಪು ಕೆಬಿತ ಪತ್ತಿಜ್ಜಿನ ಪನ್ಪೆರ ಒಂದು ಕೆಬಿತ ಪತ್ತುಜ್ಜಿ ನೆಕ್ ಅಂಚ ಈರು ಪೊರ್ಲುಲ್ಲರಿ ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು ಅವು ಹೆಂಗೆ ಗೊತ್ತುಂಡು ಯಾನ್ ಪೊರ್ಲುಲ್ಲ ಅಂತ ಅಯ್ಯೋ ದೇವ ಥ್ಯಾಂಕ್ ಯು ಅವೇ ಥ್ಯಾಂಕ್ ಯು ಓಕೆ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬರ್ತದೆ ಸಪೋರ್ಟ್ ಮಾಡ್ತೀರಾ ಮಾತಿರ್ಗ್ಲಾ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಖುಷಿ ಅಂಡ್ ಮಾತೆಲ್ಲ ಬರ್ತದೆ ಸಪೋರ್ಟ್ ಮಾಡ್ತಾರೆ ಖುಷಿ ಅಂಡ್ ಮಾತೆಲ್ಲ ಬತ್ ಸಪೋರ್ಟ್ ಮಾಡ್ತೀನಿ ಅಂಚೆ ಲೈವ್ ಎಂಡ್ ಮಲ್ಪೆ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್